ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತ ಪರಮಪುರುಷನಾದ ಕೃಷ್ಣ ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು, ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಆಗುವುದನ್ನೂ ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಭರತ ವಂಶಜನಾದ ಅರ್ಜುನನೇ, ಶತ್ರುಗಳನ್ನು ಜಯಿಸುವವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತೌತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃಸ್ತೌ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಃ ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ, ದೇವತೆಗಳ, ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ
ज्ञानविज्ञानयोगो नाम सप्तमोऽध्यायः। ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ ಇವತ್ತು? ಹರೇ ಕೃಷ್ಣ. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಕೆ, ನಮ್ಮ ಹೋಸ್ಟ್ ಬಂದಿಲ್ಲ ಇವತ್ತು. ಓಕೆ, ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಸಣ್ಣ ಕೀರ್ತನೆ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 2 minutes. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. श्री नाम संकीर्तन की जय, श्रीला प्रपात की जय, श्री श्री राधा गोविंद की जय, अनंत कोटि वैष्णव वृंद की जय. हरे कृष्ण. ಎಲ್ರಿಗೂ ಇಸ್ಕಾನ್ ರಾಧಾ ಗೋವಿಂದ ಮಂಗಳೂರು ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಅನ್ನುವಂಥದ್ದು. ನಿಮಗೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ದಯವಿಟ್ಟು ಗೀತಾ ಮಾತಾಜಿ ಮ್ಯೂಟಲ್ಲಿರಿ, ಏನೋ ಸೌಂಡ್ ಬರ್ತಾ ಇದೆ. ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ, ನೀವು ಮತ್ತೆ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ. ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಇವರು ಲೋಕೇಶ್ ಪ್ರಭುಜಿ, ನೀವು ಹ್ಯಾಂಡ್ ರೈಸ್ ಮಾಡಿದೆ ಅಂದರೆ ನೀವು ಅಟೆಂಡ್ ಆಗಿದ್ದೀರಿ ಅಂತ ಅನ್ನೋದಕ್ಕಲ್ವಾ? ಕ್ಲಾಸಿಗೆ ನೀವು ಅಟೆಂಡ್ ಆಗಿದ್ದೀರಿ ಅನ್ನೋದಕ್ಕೆ? ಹೌದು ಪ್ರಭುಜಿ. ಓಕೆ ಓಕೆ, ಧನ್ಯವಾದಗಳು. ಓಕೆ, ಸೊ ಎಲ್ರಿಗೂ ಇವತ್ತಿನ ಧನ್ಯವಾದಗಳು. ನಮ್ಮ ಹೋಸ್ಟ್ ಬಂದಿಲ್ಲ, ಕೋ ಹೋಸ್ಟ್. ಓಕೆ, ಸೊ ಇವತ್ತಿನ ಜ್ಞಾನ ವಿಜ್ಞಾನ ಯೋಗ ಭಕ್ತಿ ಯೋಗದ ಅಧ್ಯಾಯಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಉಪಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ
ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ನಿನ್ನಿನ ಅಧ್ಯಾಯವನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಳ್ಳಿಕ್ಕೆ ಹೋದ್ರೆ, ನಾವು ಮೊದಲು ಭಗವಂತ ಏನ್ ಹೇಳ್ತಾನೆ, ಮನಸ್ಸೇನು ನಿನ್ನೆ ನಾವು ತಿಳ್ಕೊಂಡಿದ್ದು. ಮನಸ್ಸು ಏನು, ಯಾರು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪೂರ್ತಿ ಹಾಕಬೇಕು ಲೋಕೇಶ್ ಪ್ರಭುಜಿ. ಓಕೆ, ಮಂತ್ರ ಅದು ಪೂರ್ತಿ ಇಂಟ್ಯಾಕ್ಟ್, ಅರ್ಧ ಮಾಡಬಾರ್ದು. ಹರೇ ಕೃಷ್ಣ. ಸೊ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಗೀತಾ ಮಾತಾಜಿ ಕೇಳಿಸ್ತಾ ಇದೆ ಗುರುಜಿ. ಕೇಳಿಸ್ತಾ ಹೌದು. ಇದೆಯಲ್ಲ? ಓಕೆ, ಯಾಕೆಂದ್ರೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಅದನ್ನೇ ಕೇಳ್ತಾ ಇದ್ದೆ. ನಿನ್ನೆ ನಾವು ಮನಸ್ಸಿನ ಬಗ್ಗೆ ತಿಳ್ಕೊಂಡಿದ್ವಿ. ಮನಸ್ಸು ನಮ್ಮ ಮಿತ್ರನೋ ಶತ್ರುನೋ ಅಂತ. ನಮ್ಮ ಮನಸ್ಸು ನಮ್ಮ ಮಿತ್ರ ಆದ್ರೆ ಬ್ರಾಹ್ಮಣ ಏನ್ ಹೇಳ್ತಾನೆ? ನನ್ನ ಸುಖ ದುಃಖಗಳಿಗೆ ಕಾರಣ ಯಾವುದು? ಮನಸ್ಸು ಮತ್ತೆ ಅದರ ಚಂಚಲತೆ ಗುರುಜಿ. ಮನಸ್ಸು. ಧನ್ಯವಾದಗಳು ಮಾತಾಜಿ. ಸೊ ಮನಸ್ಸೇ ಪ್ರತಿಯೊಂದಕ್ಕಂದ್ರೆ ಮನಸ್ಸೇ ಪ್ರಧಾನ. ಆದ್ರೆ ಈ ಮನಸ್ಸನ್ನ ನಿಗ್ರಹಿಸುವುದು ಹೇಗೆ? ಅರ್ಜುನ ಹೇಳ್ತಾನೆ, ಈ ಮನಸ್ಸು ಬಹಳ ಚಂಚಲವಾದ, ನಾನು ಹೇಗೆ ನಿಗ್ರಹಿಸುವುದು? ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಸರಿಯಾದ ಒಂದು ಅಭ್ಯಾಸದಿಂದ ಅದು ಸಾಧ್ಯ ಅನ್ನುವಂತ ಅದನ್ನ ಹೇಳ್ತಾನೆ. ಅದರಿಂದ ಈ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟಾಂಗ ಯೋಗದಲ್ಲಿ ಯಾವುದೆಲ್ಲ ಇದೆ? ಯಾವುದು ಅಷ್ಟಾಂಗ ಯೋಗ? ಯಾರಾದ್ರೂ ಹೇಳ್ತೀರಾ? ಯಮ ನಿಯಮ, ಹೌದು. ಯಮ ಧಾರಣ, ಆಸನ. ಯಮ ನಿಯಮ ಆಸನ. ಆಸನ, ಧಾರಣ, ಆಸನ ಆದ್ಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಆದ್ಮೇಲೆ ಧ್ಯಾನ. ಹಾ, ಧ್ಯಾನ ಆದ್ಮೇಲೆ ಧಾರಣ. ಅದು ಆರ್ಡರ್ ಅಲ್ಲಿ ಬರುವಂತಹದ್ದು. ಧ್ಯಾನ ಆದ್ಮೇಲೆ ಧಾರಣ ಆದ್ಮೇಲೆ ಧ್ಯಾನ, ಧಾರಣ, ಸಮಾಧಿ. ಓಕೆ. ಯಮ ಅಂದ್ರೆ ಬಹಿರಂಗವಾಗಿ, ಅಂದ್ರೆ ಬಾಹಿಕ ಶುಚಿತ್ವ, ಅಥವಾ ನಿಯಮ ಅಂತರಂಗಿಕವಾಗಿ ಶುಚಿಯಾಗುವಂತಹದ್ದು ಅಲ್ವಾ? ಹಂಗೆ ಕ್ರಮಬದ್ಧವಾಗಿ ಸರಿಯಾದ ನಿದ್ರೆ, ಸರಿಯಾಗಿ ಜಾಸ್ತಿ ನಿದ್ರೆ, ಸರಿಯಾದ ಆಹಾರ. ಸೊ ಮನಸ್ಸನ್ನ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಇಂದ, ಮನೋರಂಜನೆಯಿಂದ ಮನೋರಂಜನೆ ಅಂತ ಕರಿತೇವಲ್ಲ ನಾವೇನೋ, ಈ ಮನೋರಂಜನೆ ಅನ್ನುವಂತಹದ್ದು ಅದರಿಂದ ದೂರ ಇರುವಂಥದ್ದು, ಕಡಿಮೆ ಮಾಡಿಕೊಳ್ಳುವಂತಹದ್ದು. ಸೊ ಮತ್ತೆ ಆಮೇಲೆ ಅವನು ಏನ್ ಮಾಡ್ತಾನೆ? ಅಷ್ಟಾದ್ಮೇಲೆ ಇದು ಆಸನ. ಹೇಗಿರ್ಬೇಕು? ಮೇಲೆ ಜಾಸ್ತಿ ಎತ್ತರನೂ ಇರಬಾರ್ದು, ಜಾಸ್ತಿ ಕಡಿಮೆನೂ ಇರಬಾರ್ದು. ಆ ರೀತಿಯಾಗಿ ಅವನು ಕುಶ ಹುಲ್ಲನ್ನ ಕದ ಮೇಲೆ ಕೂತ್ಕೊಳ್ಬೇಕು. ಅದಾದ್ಮೇಲೆ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಧ್ಯಾನದಲ್ಲಿ ಅವನೇನ್ ಮಾಡ್ತಾನೆ? ತನ್ನ ಅಸ್ತಿತ್ವವನ್ನ ಈ ಭೌತಿಕ ಜಗತ್ತಿನೊಂದಿಗೆ ಕಳೆದುಕೊಳ್ಳುವ.
ಧ್ಯಾನ ಆದಮೇಲೆ ಧಾರಣ. ಅವನು ಧಾರಣ ಮಾಡಿದಾಗ ಅವನ ಈ ಇಂದ್ರಿಯಗಳು ಭೌತಿಕ ಅಸ್ತಿತ್ವದ ಜೊತೆಗೆ ತನ್ನ ಸಂಬಂಧ ಉಂಟು. ಸಮಾಧಿ ಆಮೇಲೆ ಇದು ಅವನು ಧ್ಯಾನ ಆದಮೇಲೆ ಧಾರಣದಲ್ಲಿ ಅವನು ಆತ್ಮ ಸಾಕ್ಷಾತ್ಕಾರವನ್ನ ಅಲ್ಲಿ ಅವನು ಹೊಂದಿರ್ತಾನೆ. ಅವನು ಅಲ್ಲಿ ಯೋಗವನ್ನ ಪಡೆದಿರ್ತಾನೆ ಅಂತ ಹೇಳಲಾಗಿದೆ. ನಿಜವಾದ ಯೋಗವನ್ನ ಪಡೆದಿರ್ತಾನೆ ಅಂತ. ಆಮೇಲೆ ಅವನಿಗೆ ಸಮಾಧಿ ಸ್ಥಿತಿಯಲ್ಲಿ ಅವನು ಪೂರ್ತಿ ಭಗವಂತನ ಜೊತೆ ಕನೆಕ್ಟ್ ಆಗುತ್ತೆ. ಆದರೆ ಈ ಎಲ್ಲ ಯೋಗ ಪದ್ಧತಿ ಬಹಳ ಕಷ್ಟ ಇದನ್ನ ಮಾಡುವಂತಹದ್ದು. ಆದರೆ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಈ ಎಲ್ಲ ಯೋಗ ಪದ್ಧತಿಗಿಂತ ಭಕ್ತಿ ಯೋಗ ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ಭಕ್ತಿ ಯೋಗದಲ್ಲಿ ಈ ಎಲ್ಲಾ ಯೋಗಗಳಲ್ಲಿಂದ ನಾವು ಏನೇನ ಪಡೆದುಕೊಳ್ತೇವೆ ಅದೆಲ್ಲ ಇರತ್ತೆ. ಮತ್ತೆ ಕೊನೆಗೆ ಎಲ್ಲಾ ಯೋಗದ ನಿಜವಾದ ಉದ್ದೇಶ ಏನು? ಭಗವಂತನ ಸಾಕ್ಷಾತ್ಕಾರ. ಆದ್ರೆ ಭಕ್ತಿ ಯೋಗದಲ್ಲಿಯೂ ಸಹಿತ ನಾವು ಭಗವಂತನ ಸ್ಪೀಡ್ ಆಗಿ ನಾವು ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಅನ್ನುವಂಥದ್ದು. ಸೊ ಆಮೇಲೆ ಅವನು ಕೊನೆಯದಾಗಿ ಅತ್ಯಂತ ಶ್ರೇಷ್ಠ ಯೋಗಿ ಯಾರು? ಯೋಗದಲ್ಲಿ ಅಪರಿಪೂರ್ಣ ಯೋಗಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾರು ಅಪರಿಪೂರ್ಣರಾಗಿರ್ತಾರೆ ಅವರು ಯಾವುದಾದ್ರೂ ಒಂದು ಧರ್ಮಾತ್ಮರ ಮನೆಯಲ್ಲಿಯೋ, ಶ್ರೀಮಂತರ ಮನೆಯಲ್ಲಿಯೋ, ಅಥವಾ ಈ ಆಧ್ಯಾತ್ಮಿಕವಾದಿಗಳ ಮನೆಯಲ್ಲಿಯೋ ಅವರು ಹುಟ್ಟುತ್ತಾರೆ. ಅಂತಹ ಜನ್ಮ ಅನ್ನುವಂತಹದ್ದು ಬಹಳ ದುರ್ಲಭ ಅನ್ನೋದನ್ನು ಹೇಳ್ತಾನೆ. ಅದಾದ್ಮೇಲೆ ಯಾರು ಶ್ರೇಷ್ಠ ಯೋಗಿಗಳು? ಹಾಗಿದ್ರೆ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಅಂದ್ರೆ ಯಾರು ಸದಾ ನನ್ನಲ್ಲೇ ಇರ್ತಾರೆ, ನನ್ನಲ್ಲಿರುವ ನನ್ನ ಕುರಿತ ಚಿಂತನೆಯನ್ನು ಮಾಡ್ತಾರೆ, ಯಾರು ನನ್ನನ್ನು ಭಜಿಸ್ತಾರೆ, ಅಂತಹ ಯೋಗಿಗಳಲ್ಲಿ ಯೋಗದಲ್ಲಿ ಅವರು ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರ್ತಾರೆ ಅನ್ನುವ ಮಾತನ್ನ ಭಗವಂತ ಹೇಳ್ತಾನೆ. ಅಂಥವರು ಶ್ರೇಷ್ಠರು ಅನ್ನುವಂಥದ್ದು. ಅಂದ್ರೆ ಈ ಭಕ್ತಿ ಯೋಗದಲ್ಲಿ ಇಂತಹ ಒಂದು ಶ್ರೇಷ್ಠ ಯೋಗಿಗಳನ್ನ ನಾವು ನೋಡಬಹುದು. ಸೊ ಇವತ್ತು ನಾವು ಇವತ್ತಿನ ಅಧ್ಯಾಯಕ್ಕೆ ಬರೋಣ. ಅಧ್ಯಾಯ 7. ಇದರಲ್ಲಿ ಹೇಗೆ ನಾವು ಹೇಳಿದಾಗೇನೆ ಭಕ್ತಿಯೋಗ ಇಲ್ಲಿ ಪರಮಾತ್ಮನ ಬಗ್ಗೆ ಅಥವಾ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು ಮತ್ತು ಅವನನ್ನ ಹೇಗೆ ನಾವು ಸುಪ್ರೀತಿಗೊಳಿಸೋದು, ಅವನು ಹೇಗೆ ನಾವು ಅಂದ್ರೆ ಈ ಭೌತಿಕ ಪ್ರಪಂಚದಿಂದ ನಾವು ಹೇಗೆ ಅವನನ್ನ ಪ್ರೀತಿಸುವುದರ ಮೂಲಕ, ಕೃಷ್ಣನನ್ನ ಪ್ರೀತಿಸುವುದರ ಮೂಲಕ, ಅವನಲ್ಲಿ ಭಕ್ತಿಯನ್ನ ಮಾಡುವುದರ ಮೂಲಕ ನಾವು ಹೇಗೆ ಭೌತಿಕ ಪ್ರಪಂಚದಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಬಹುದು ಅನ್ನುವಂಥದ್ದು. ಮತ್ತೆ ಭಕ್ತಿಯನ್ನ ಮಾಡುವುದರಿಂದ ಹೇಗೆ ಭಗವತ್ ಸಾಕ್ಷಾತ್ಕಾರ ನಮಗೆ ಆಗತ್ತೆ ಅನ್ನೋದನ್ನು ಸಹಿತ ನಾಳಿನ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗತ್ತೆ. 8ನೇ ಅಧ್ಯಾಯದಲ್ಲಿ. ಆ 8ನೇ ಅಧ್ಯಾಯದ ಹೆಸರೇ ಭಗವತ್ ಪ್ರಾಪ್ತಿ. ಸೊ ಇಲ್ಲಿ ಇವತ್ತಿನ ಅಧ್ಯಾಯದಲ್ಲಿ ನಾವು ಅವನ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಹೋಗ್ತೇವೆ. ಹೇಗೆ ಅವನಿಗೆ ಶರಣಾಗತರಾಗುವುದು, ಭಗವಂತನಿಗೆ ಅವನ ಶಕ್ತಿಗಳು ಯಾವುವು, ಮತ್ತು ಯಾಕೆ ಇತರ ದೇವತೆಗಳನ್ನು ನಾವು ಪೂಜಿಸ್ತೇವೆ, ಅವರನ್ನ ಪೂಜಿಸುವುದರಿಂದ ಏನಾಗತ್ತೆ, ಮತ್ತು ನಿರಾಕಾರತೆ ಅಂದ್ರೆ ಹೇಗೆ ಭಗವಂತನ ಬ್ರಹ್ಮಜ್ಯೋತಿ ಅದರ ಬಗ್ಗೆ. ಕೆಲವರು ಅದು ಅಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ, ಪರಿಪೂರ್ಣ ಸಾಕ್ಷಾತ್ಕಾರ ನಮಗೆ ಅಪರಿಪೂರ್ಣ ಸಾಕ್ಷಾತ್ಕಾರ. ಅದು ಪರಿಪೂರ್ಣ ಸಾಕ್ಷಾತ್ಕಾರ ಯಾವಾಗ ನಾವು ಭಗವಂತನ ನೇರ ಸಂಪರ್ಕವನ್ನು ಹೊಂದ್ತೇವೆ, ಅದು ನಮಗೆ ಪರಿಪೂರ್ಣ ಭಗವಂತನ ಸಾಕ್ಷಾತ್ಕಾರ. ನಾವು ಅದನ್ನೇ 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಭಗವಂತನನ್ನ ಅರ್ಥ ಮಾಡಿಕೊಳ್ಳುವ 3 ಹಂತಗಳು ಯಾರಿಗಾದ್ರೂ ಗೊತ್ತಿದೆಯಾ? ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹ 3 ಹಂತಗಳು. ಬ್ರಹ್ಮನ್, ಪರಮಾತ್ಮ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಪರಾಶರ ಮುನಿಗಳು ನಮಗೆ ಹೇಳಿರುವಂತಹದ್ದು ಬ್ರಹ್ಮನ್ ಸಾಕ್ಷಾತ್. ಇದು ಬ್ರಹ್ಮ ಅಂದ್ರೆ ಹೇಗೆ? ಬ್ರಹ್ಮನ್ ಅಂದ್ರೆ ಭಗವಂತನ ಪ್ರಭೆ, ಭಗವಂತನಿಂದ ಹೊರಸೂಸುವಂತಹ ಅವನ ನಿರಾಕಾರ ರೂಪ ಅಂದ್ರೆ ಪ್ರಭೆ, ಬ್ರಹ್ಮ ಜ್ಯೋತಿ. ಮತ್ತು ಪರಮಾತ್ಮ, ಚತುರ್ಭುಜ ಪರಮಾತ್ಮ, ಅವನು ಸಹಿತ ಅವ್ಯಕ್ತ, ಸ್ಪಷ್ಟವಾಗಿ ನಮಗೆ ಅವನ ಸಾಕ್ಷಾತ್ಕಾರ ಆಗುವುದಿಲ್ಲ. ಆದರೆ ಕೊನೆಯದಾಗಿ ವೈಕುಂಠ ಲೋಕವನ್ನು ನಾವು ಪ್ರವೇಶಿಸಿದಾಗ, ಭಗವಂತನ ಜೊತೆಗೆ ನಾವು ಸಂಪರ್ಕವನ್ನು ಪಡೆದಾಗ ನಾವಲ್ಲಿ ಕೃಷ್ಣನನ್ನ ಡೈರೆಕ್ಟ್ ಆಗಿ ನೋಡಬಹುದು.
ಸೊ ಅದು ಭಗವಂತನ ಸಾಕ್ಷಾತ್ಕಾರ. ಅದರಿಂದ ಇಲ್ಲಿ ಕೊನೆಯದಾಗಿ ಹೇಗೆ ನಾವು ಭ್ರಮೆಯಿಂದ ಭಕ್ತಿಯ ಕಡೆಗೆ ಹೋಗುವಂತಹದ್ದು ಅನ್ನೋದನ್ನು ಸಹಿತ ಭಗವಂತ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬಹುದು. ನಮ್ಮ ರಾಜು ಪ್ರಭುಜಿಯವರು ಬಂದಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭುಜಿ. ಕೋ ಹೋಸ್ಟ್ ಮಾಡ್ತೇನೆ ನಿಮಗೆ, ಯಾಕೆಂದ್ರೆ ಮತ್ತೆ ಇಂಟರ್ನೆಟ್ ಎಲ್ಲಾದ್ರೂ ಬ್ರೇಕ್ ಆಗಿಬಿಟ್ರೆ ಅಂತ ಅಷ್ಟೇ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನ್ ಉವಾಚ. ಮಯಾ ಸಕ್ತಮನ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಸೊ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದೇನು? ಅವನನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಸಂಶಯವಿಲ್ಲದಂತೆಯೂ ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾನೆ. ಅದಕ್ಕೇನ್ ಮಾಡಬೇಕು? ನಮಗೆ ಏನ್ ಬೇಕು? ನಮಗೆ ನಮ್ಮ ಮನಸ್ಸು, ನಮಗೆ ಅವನಲ್ಲಿ, ಕೃಷ್ಣನಲ್ಲಿ ಆಸಕ್ತವಾದ ಮನಸ್ಸು ಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಸು ಈಗ ಎಲ್ಲೆಲ್ಲಿ ಆಸಕ್ತಿಯನ್ನು ಹೊಂದಿರತ್ತೆ ಅನ್ನುವಂಥದ್ದನ್ನು ನಾವು ಅಟ್ಲೀಸ್ಟ್ ಅಂತಹ ಒಂದು ಜ್ಞಾನ ನಮಗೆ ಗೊತ್ತೇ ಆಗಿದೆ. ಇವಾಗ ಇಂದ್ರಿಯ ತೃಪ್ತಿಯ ಹಿಂದೆ ನಾವು ಹೋದಾಗ ನಮ್ಮ ಮನಸ್ಸು ಯಾವ ರೀತಿಯಾಗಿ ಚಂಚಲವಾಗಿರುತ್ತೆ, ಪ್ರಕ್ಷುಬ್ಧವಾಗಿರುತ್ತೆ ಅನ್ನುವಂಥದ್ದು. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನ ಮಾಡಿದರೆ, ಅವನನ್ನ ಕುರಿತಾಗಿ ಸಂಪೂರ್ಣ ಪ್ರಜ್ಞೆಯಲ್ಲಿ, ಅದನ್ನೇ ನಾವಿಲ್ಲಿ ಕೃಷ್ಣ ಪ್ರಜ್ಞೆ ಅಂತ ಕರೆಯುವಂಥದ್ದು. ಈ ಸಂಪೂರ್ಣ ಭಗವಂತನ ಪ್ರಜ್ಞೆಯಲ್ಲಿ ಇದ್ದು ಯೋಗಾಭ್ಯಾಸವನ್ನ ಮಾಡುವುದರಿಂದ, ಧ್ಯಾನ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಯೋಗವನ್ನ ಮಾಡುವುದರಿಂದ, ಆದರೆ ಇಲ್ಲಿ ಹೆಚ್ಚಾಗಿ ಭಕ್ತಿ ಯೋಗದ ಬಗ್ಗೆ ಅವನು ಹೇಳ್ತಾ ಇರೋದ್ರಿಂದ ಸಂಶಯ ಭಕ್ತಿಯೇ ಪ್ರಧಾನವಾಗಿರುವುದರಿಂದ ಭಕ್ತಿಯನ್ನ ಮಾಡುವುದರಿಂದ ಅಂತ ನಾವು ನೋಡ್ಬೋದು. ಸೊ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಯಾವುದೇ ಸಂಶಯ ಇಲ್ಲದಂತೆ ನನ್ನನ್ನು ಅರ್ಥ ಮಾಡಿಕೊಳ್ತೇವೆ. ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಗವಂತ ಯಾರು ಅನ್ನೋದಕ್ಕೆ ನಾವು ಹೇಗೆ ನಾವು ಶ್ರುತಿಯ ಬಗ್ಗೆ ಅಥವಾ ಈ ಅಪೌರುಷೇಯ ಗ್ರಂಥಗಳ ಬಗ್ಗೆ ಅಥವಾ ಈ ಬ್ರಹ್ಮನಿಂದ ಬಂದಂತಹ ಬ್ರಹ್ಮ ಸಂಹಿತೆಯ ಬಗ್ಗೆ ನಾವು ತಿಳ್ಕೊಂಡಾಗ ಬ್ರಹ್ಮ ಎಕ್ಸ್ಪ್ಲೈನ್ ಮಾಡ್ತಾನಲ್ಲ ಹೇಗಿದ್ದಾನೆ ಭಗವಂತ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಅವನನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಸೊ ಇಲ್ಲಿ ಇಂದ್ರಿಯ ಗೋಚರವಾದ ಜ್ಞಾನವನ್ನ, ನಿನಗೆ ಇಂದ್ರಿಯ ಗೋಚರವಾದಂತಹ ಜ್ಞಾನವನ್ನ ಅಂದ್ರೆ ಇಂದ್ರಿಯಗಳು ನೀನು ಗ್ರಹಿಸಬಹುದು, ಅದರಿಂದ ತಿಳ್ಕೊಳ್ಬಹುದು ನೀನು, ಅಂತಹ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ನಾನು ನಿನಗೆ ಈಗ ಕೊಡ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾನೆ. ಈ ಜ್ಞಾನವನ್ನ ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇಲ್ಲ. ಅದರಿಂದ ಈ ಭಕ್ತಿಯನ್ನ ಮಾಡುವುದರಿಂದ, ಭಕ್ತಿಯ ಹಿಂದಿನ ಉದ್ದೇಶ ಏನು? ವೇದಗಳ ಅಧ್ಯಯನದ ಉದ್ದೇಶ ಏನು? ವೇದಗಳಿಂದ ನಾವು ತಿಳ್ಕೊಳ್ಳುವಂತಹದ್ದೇನು ಏನು? ವೇದಗಳಿಂದ ತ್ರೈಗುಣ್ಯಾನ್ ವಿಷಯಾನ್ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳ್ತಾನೆ. ಈ ವೇದಗಳಲ್ಲಿ ಈ 3 ಗುಣಗಳ ಬಗ್ಗೆ ಹೇಳುತ್ತೆ ಅಂತ, ಸತ್ವಗುಣ, ರಜೋಗುಣ, ತಮೋಗುಣಗಳ ಬಗ್ಗೆ. ಆದ್ರೆ ಅರ್ಜುನಿಗೆ ಹೇಳ್ತಾನೆ, ನೀನು ಈ 3 ಗುಣವನ್ನ ಮೀರಿದವನಾಗುವಂತ. ಸೊ ಈ ವೇದಗಳ ಹಿಂದಿನ ಉದ್ದೇಶ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಆ ವೇದಗಳನ್ನ ಅರಿತು ಅದನ್ನ ಅಳವಡಿಸಿಕೊಂಡು ಆ ವೇದ ಮಂತ್ರಗಳನ್ನ ಉಚ್ಚರಿಸ್ತಾ ಭಗವಂತನ ಭಕ್ತಿಯನ್ನ ಮಾಡುವಂತಹದ್ದು ಕೊನೆಯದಾಗಿ. ಆದರೆ ಈ ಭಕ್ತಿಯಲ್ಲಿ ವಿಶೇಷವಾಗಿ ಏನಂದ್ರೆ ಅದರ ಹಿಂದಿನ ಉದ್ದೇಶ ಏನಿದೆ ಅದು ಈ ಭಕ್ತಿಯಿಂದ ಸಹಿತ ನಾವು ಅದನ್ನ ಪಡೆಯಬಹುದು. ಹೇಗೆ ಅವನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಅವನಲ್ಲಿ ಆಸಕ್ತಿಯನ್ನ ಪಡೆದು, ಕೃಷ್ಣನಲ್ಲಿ ಆಸಕ್ತಿಯನ್ನ ಪಡೆದು ಅವನ ಸೇವೆ ಮಾಡಲಿಕ್ಕೆ ನಾವು ಮನಸ್ಸನ್ನ ಅಂದ್ರೆ ಹಿಡಿತದಲ್ಲಿ ಇಟ್ಕೊಳ್ಳುವಂತಹದ್ದು. ಅಂತಹ ಒಂದು ಇಂದ್ರಿಯ ಗೋಚರವಾದ ಜ್ಞಾನವನ್ನು ಅವನಿಲ್ಲಿ ಹೇಳ್ತಾ ಇದ್ದಾನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ
ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನನ್ನು ಸಂಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಸೊ ಮೊದಲು ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಒಂದು ಆಸಕ್ತಿಯ ಮನಸ್ಸು ಅವನಲ್ಲಿ ಇರಬೇಕಂತ. ಆದರೆ ಅವನು ನಮಗೆ ಅವನನ್ನ ಅರ್ಥ ಮಾಡಿಕೊಳ್ಳುವಂತಹ ಆ ಬುದ್ಧಿಯನ್ನ ಅವನೇ ನಮಗೆ ಕೊಡಬೇಕು. ಆದರೆ ಇಲ್ಲಿ ಅವನು ವಿಶೇಷವಾಗಿ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಹೀಗೆ ನಾವು ಈ ಮ್ಯಾರಥಾನ್ ಅಲ್ಲಿ ನೋಡಬಹುದು, ಹೇಗೆ ಮ್ಯಾರಥಾನ್ ಅಲ್ಲಿ ಎಷ್ಟೊಂದು ಜನ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಹಾಗೆ ಓಡಿದ ಮೇಲೆ ಏನಾಗತ್ತೆ, ಕೊನೆಯದಾಗಿ ಗುರಿಯನ್ನ ಮುಟ್ಟುವವರು ಒಬ್ಬರೋ ಇಬ್ಬರು ಅಥವಾ ಅವರು ಮುಟ್ತಾರೋ ಇಲ್ಲೋ ಅನ್ನುವಂತಹದ್ದು. ಅದೇ ರೀತಿಯಾಗಿ ಭಗವಂತನ ದಿವ್ಯ ಸಾಕ್ಷಾತ್ಕಾರವನ್ನ ಮಾಡಲಿಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದಿವ್ಯ ಸಾಕ್ಷಾತ್ಕಾರದಲ್ಲಿ ಸಾವಿರಾರು ಜನರಲ್ಲಿ ಯಾರ್ಯಾದ್ರೂ ಒಬ್ಬರಿಗೆ ಆಸಕ್ತಿ ಬರುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಹೆಚ್ಚಿನ ಜನ ಆಹಾರ ನಿದ್ರೆ ಭಯಮೈಥುನದಲ್ಲಿಯೇ ಇರ್ತಾರೆ. ಪಶು ವೃತ್ತಿಗಳಲ್ಲಿ ಸಾಮಾನ್ಯವಾಗಿ ಈ ಭೌತಿಕ ಪ್ರಪಂಚದಲ್ಲಿ ತನ್ಮಯರಾಗಿರ್ತಾರೆ ಅವರು. ಆದ್ರಿಂದ ಅವರಿಗೆ ಹೆಚ್ಚಿನವರಿಗೆ ಈ ದಿವ್ಯ ಜ್ಞಾನದಲ್ಲಿ ಆಸಕ್ತಿ ಇರುವುದಿಲ್ಲ. ನಾವು ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ನಾವು ಏನನ್ನ ತಿಳ್ಕೊಂಡು ಬಂದ್ವಿ? ದಿವ್ಯ ಜ್ಞಾನ, ಆತ್ಮಜ್ಞಾನ, ಪರಮಾತ್ಮ, ಜ್ಞಾನಯೋಗ, ಧ್ಯಾನಯೋಗ, ಸಾಕ್ಷಾತ್ ಅಂದರೆ ಹೇಗೆ ಅದೆಲ್ಲದರ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಆತ್ಮ ಜಡವಸ್ತು ಮತ್ತೆ ಆತ್ಮದ ವ್ಯತ್ಯಾಸ ಹೇಗೆ, ಆತ್ಮ ಅನ್ನುವಂಥದ್ದು ಶಾಶ್ವತವಾದದ್ದು ಅನ್ನುವಂಥದ್ದು, ನಾವು ಈ ಶರೀರ ಅಲ್ಲ, ನಾವು ಈ ಆತ್ಮ ಅನ್ನುವಂತಹ ಜ್ಞಾನವನ್ನ ಸಹಿತ ಪಡೆಯುತ್ತೇವೆ. ಆದ್ರಿಂದ ಯಾರು ಭಗವಂತನ ಪ್ರಜ್ಞೆಯಲ್ಲಿರ್ತಾರೆ ಅವರು ಕೃಷ್ಣನನ್ನ ಅರಿಯಬಹುದು. ಯಾಕೆ ಹಿಂದಿನ ಶ್ಲೋಕದಲ್ಲಿ ನಾವು ಅದನ್ನೇ ನೋಡಿದ್ವಿ. ಅವನಲ್ಲಿ ಹೇಳ್ತಾನೆ ತನ್ನಲ್ಲಿ ಆಸಕ್ತವಾದ ಮನಸ್ಸು ಅನ್ನುವಂತಹದ್ದು. ಅದರಿಂದ ಅವನ ಭಗವಂತನನ್ನ ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಕೃಷ್ಣನನ್ನ ಎಲ್ಲ ಕಾರಣಗಳ ಕಾರಣ ಆದಿಪುರುಷನಾದ ಶ್ರೀ ಗೋವಿಂದ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಅನ್ನುವಂಥದ್ದನ್ನ ಈ ಬ್ರಹ್ಮ ಸಂಹಿತೆಯಲ್ಲಿ ಮೊದಲ ಜೀವಿ ಬ್ರಹ್ಮ ಹೇಳಿರುವಂತಹದ್ದು. ಅದರಿಂದ ಯಾರು ಭಕ್ತರಾಗಿರುವುದಿಲ್ವೋ ಭಗವಂತನ ಅರಿಯುವುದು ಬಹಳ ಕಷ್ಟ ಅವರಿಗೆ. ಆದರೆ ಕೆಲವರು ಭಕ್ತರು ಅಲ್ಲದೆ ಇದ್ದವರು ಭಕ್ತಿ ಮಾರ್ಗ ಬಹಳ ಸುಲಭ ಅಂತ ಅವ್ರು ಹೇಳಿದ್ರು ಅದನ್ನ ಅಭ್ಯಾಸ ಮಾಡುವುದು ಅವ್ರ ಹತ್ರ ಆಗೋದಿಲ್ಲ. ಯಾರು ಭಕ್ತರಲ್ಲವೋ ಅವ್ರ ಹತ್ರ ಮಾಡ್ಲಿಕ್ಕೆ ಅದನ್ನ ಆಗೋದಿಲ್ಲ. ಮತ್ತೆ ಈ ಭಕ್ತಿ ಮಾರ್ಗ ಅಷ್ಟು ಸುಲಭವಲ್ಲ. ಭಕ್ತಿಯನ್ನ ತಿಳಿಯದ ಅಧಿಕಾರವಿಲ್ಲದ ಜನ ಭಕ್ತಿ ಮಾರ್ಗ ಎಂದು ಕರೆದು ಅನುಸರಿಸುವ ಮಾರ್ಗವು ಸುಲಭವಾಗಿರ್ಬೋದು. ಆದರೆ ನಿಯಮ ನಿಬಂಧನೆಗಳಿಗೆ ಅನುಗುಣವಾಗಿ ಅದನ್ನು ಅನುಸರಿಸಿದಾಗ ಶ್ರೀಲ ಪ್ರಭುಪಾದ ಹೇಳ್ತಾ ಇರುವಂತಹದ್ದು, ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಪಂಡಿತರು ತತ್ವಶಾಸ್ತ್ರಜ್ಞರು ಆ ಮಾರ್ಗದಿಂದ ದೂರವಾಗುವರು. ಸೊ ಆದ್ರಿಂದ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಅನ್ನುವಂಥ ಗ್ರಂಥದಲ್ಲಿ ಹೇಳುವಂತಹದ್ದು ಏನಂದ್ರೆ, ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನ ಏಕಾಂತಕಿ ಹರೇರ್ ಭಕ್ತಿರ್ ಉತ್ಪಾತಾಯೈವ ಕಲ್ಪತೆ. ಅಂದ್ರೆ ಉಪನಿಷತ್ತುಗಳು, ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯವನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಸದ್ದಗದ್ದಲ. ಈ ಭಕ್ತಿ ಮಾಡಬೇಕಾದ್ರೂ ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಏನೋ ಒಂದು ಭಕ್ತಿ ಅಂತ ಹೇಳ್ಕೊಂಡು ಅದು ಭಕ್ತಿ ಆಗಿ ಇರುವುದಿಲ್ಲ. ಅದು ನಮ್ಮನ್ನ ಯಾವುದೇ ರೀತಿಯ ಸಾಕ್ಷಾತ್ಕಾರದ ಕಡೆಗೆ ಅದು ಕೊಂಡೊಯ್ಯುವುದಿಲ್ಲ. ಆದ್ರಿಂದ ಇಲ್ಲಿ ಮಾಂತು ವೇದನ ಕಶ್ಚನ, ನಾನಿರುವಂತೆ ಯಾರೂ ನನ್ನನ್ನು ಅರಿಯರು ಅನ್ನುವ ಮಾತನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಮತ್ತೆ ಆತನನ್ನು ಅರಿತಿದ್ರೆ ಆಗ ಸಹ ಮಹಾತ್ಮ ಸಹ ದುರ್ಲಭ. ಯಾರಾದರೂ ಅವನನ್ನು ಅರಿತಿದ್ರೆ ಅಂತಹ ಮಹಾತ್ಮರು ಬಹಳ ದುರ್ಲಭ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಭಕ್ತರು ಯಾರು ಅವನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಮಾತ್ರ ಅವನು ತಾನಿರುವಂತೆ ಅವರು ಅರಿಯಲಿಕ್ಕೆ ಸಾಧ್ಯ. ಅದನ್ನೇ ಅತಃ ಶ್ರೀಕೃಷ್ಣ ನಾಮಾಧಿ ನ ಭವೇದ್ಯಾಗ್ರಮೇಂದ್ರಿಯೈ ಸೇವೇನ್ಮುಖೇ ಜೀವಾದೌ ಸ್ವಯಮೇವ ಸ್ಫುರತ್ಯದಃ. ಭಕ್ತಿರಸಾಮೃತ ಸಿಂಧುವಲ್ಲಿ ಅವರು ಹೇಳ್ತಾರೆ, ಜಡ ಭೌತಿಕ ಇಂದ್ರಿಯಗಳ ಮೂಲಕ ಯಾರು ಕೃಷ್ಣನು ಇರುವಂತೆ ಅವನನ್ನ ಗ್ರಹಿಸಲಾರರು. ಈ ಜಡ ಭೌತಿಕ ಇಂದ್ರಿಯಗಳ ಮೂಲಕ
ಕೃಷ್ಣನನ್ನ ಯಾರು ಅವನು ಇರುವಂತೆ ಅವರನ್ನ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತನು ಭಕ್ತರು ತನಗೆ ಅರ್ಪಿಸುವ ಪ್ರೇಮ ಪೂರ್ವಕ ಸೇವೆಯಿಂದ ಸುಪ್ರೀತನಾಗಿ ಅವರಿಗೆ ಪ್ರತ್ಯಕ್ಷನಾಗುತ್ತಾನೆ. ಸೊ ಅವನಿಗೆ ಪ್ರೇಮಪೂರ್ವಕವಾದಂತಹ ಸೇವೆ ಬೇಕು, ಮನಸ್ಸು ಅವನಲ್ಲಿ ಕೇಂದ್ರೀಕೃತವಾಗಿರಬೇಕು ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಸ್ತದಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿದೆ. ಸೊ ಇಲ್ಲಿ ಈ ಪ್ರಕೃತಿ ಅನ್ನುವಂಥದ್ದು ಹೇಗಾಗಿದೆ, ಈ ಪ್ರಕೃತಿಯಲ್ಲಿ ಮುಖ್ಯವಾಗಿ ಈ ಪಂಚಭೂತಗಳೇ ಕಾರಣ. ಪ್ರಕೃತಿಯಲ್ಲಿ ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಆಮೇಲೆ ಪ್ರಕೃತಿಯಲ್ಲಿ ಜೀವಿ ಬಂದಾಗ ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಬರುತ್ತೆ. ಸೊ ಈ ಭೌತಿಕ ಶರೀರ ಅನ್ನುವಂತಹದ್ದು ಈ ಪಂಚಭೂತಗಳಿಂದ ಆದ್ರೆ ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಇದೆ ನಮ್ಮಲ್ಲಿ. ಆ ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಸೊ ಈ 8 ಅಂಶಗಳ ಬಗ್ಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅದು ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳು, ಈ ಭೌತಿಕ ಶಕ್ತಿಗಳು ಅಂತ ಹೇಳ್ತಾ ಇದ್ದಾನೆ. ಅದು ಆಧ್ಯಾತ್ಮಿಕ ಶಕ್ತಿಗಳಲ್ಲ, ಭೌತಿಕ ಶಕ್ತಿಗಳು ಅನ್ನುವಂತಹದ್ದು. ಮತ್ತೆ ಇಲ್ಲಿ ನಾವು ಭಗವಂತನ ಮಹಾವಿಷ್ಣುವಿನ ವಿಸ್ತರಣೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಹುದು. ಅಂದ್ರೆ ಈ ಭಗವಂತನ ಸಹಜ ಸ್ವರೂಪವನ್ನು, ಅವನ ವಿವಿಧ ಶಕ್ತಿಗಳನ್ನು ಈ ವಿಜ್ಞಾನ ನಮಗೆ ವಿಶ್ಲೇಷಿಸ್ತಾ ಇದೆ. ಐಹಿಕ ಪ್ರಕೃತಿ ಅಥವಾ ಭಗವಂತನ ವಿವಿಧ ಪುರುಷ ವಿಸ್ತರಣೆಗಳಲ್ಲಿ ಅವನ ಶಕ್ತಿ ಯಾವುದಿದೆ, ಯಾವ ರೀತಿ ಇರುತ್ತದೆ, ಅದನ್ನ ಸಾತ್ವತ ತಂತ್ರದಲ್ಲಿ ವಿಶ್ಲೇಷಿಸಲಾಗಿದೆ. ಅದನ್ನು ಶ್ರೀಲ ಪ್ರಭುಪಾದರು ನಮಗೆ ಇಲ್ಲಿ ಹೇಳ್ತಾರೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನ್ಯತೋ ವಿದುಹು ಏಕಂತು ಮಹತಃ ಸೃಷ್ಟ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಸೊ ಭಗವಂತನ ವಿಸ್ತರಣೆಯ ಬಗ್ಗೆ ಅವರು ಹೇಳ್ತಾರೆ 3 ರೀತಿ. ಒಂದು ಅವನ ಮಹತ್ತತ್ವ, ಮಹಾವಿಷ್ಣು. ಆಮೇಲೆ ಅಲ್ಲಿಂದ ಎಲ್ಲ ಲೋಕಗಳ ಸೃಷ್ಟಿ ಆದರೆ ಗರ್ಭೋದಕಶಾಹಿ ವಿಷ್ಣು ಇನ್ನೊಂದು ವಿಸ್ತರಣೆ. ಅವನು ಈ ಲೋಕಗಳನ್ನ ಪ್ರವೇಶಿಸಿ ಆ ಲೋಕಗಳು ಒಂದು ವ್ಯವಸ್ಥೆಯಲ್ಲಿ ಅವು ಕಾರ್ಯನಿರ್ವಹಿಸುವ ಹಾಗೆ ಅವನು ನೋಡ್ಕೊಳ್ತಾನೆ. ಆಮೇಲೆ ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮ ಎಲ್ಲರ ಹೃದಯವನ್ನು ಪ್ರವೇಶಿಸ್ತಾ, ಎಲ್ಲ ಜೀವಿಗಳ ಹೃದಯವನ್ನ ಪ್ರವೇಶಿಸ್ತಾನೆ ಮತ್ತು ಇಡೀ ವಿಶ್ವವನ್ನು ಸಹಿತ ಅವನು ವ್ಯಾಪಿಸಿಕೊಂಡಿರ್ತಾನೆ. ಭಗವಂತನ 3 ವಿಸ್ತರಣೆಗಳಲ್ಲಿ ನಾವಿಲ್ಲಿ ನೋಡಬಹುದು. ಆತನು ಅಣುಗಳಲ್ಲಿಯೂ ಇದ್ದಾನೆ. ಹಾಗೆ ಸೂಕ್ಷ್ಮವಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಅಣುವಿನ ಹೃದಯವನ್ನು ಸಹಿತ ಅವನು ಪ್ರವೇಶ ಮಾಡ್ತಾನೆ. ಅದರಿಂದ ಈ 3 ವಿಷ್ಣು ರೂಪಗಳನ್ನು ಅರಿತವನು ಐಹಿಕ ಬಂಧನದಿಂದ ಮುಕ್ತನಾಗಬಲ್ಲ ಅನ್ನುವುದನ್ನ ನಮಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇದು 8 ಶಕ್ತಿಗಳು ಭಗವಂತನಿಂದ ಬಂದಿರುವಂತಹದ್ದು ಅನ್ನುವುದನ್ನು ನಾವು ತಿಳ್ಕೊಳ್ಬಹುದು. ಅಪರೇಯ ಮಿತಸ್ವನ್ಯಾಂ ಪ್ರಕೃತಿಂ ವಿಧಿಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇಧಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಜೀವಿಗಳು ಕೆಳಮಟ್ಟದ ಭೌತಿಕ ಇನ್ನೊಂದು ಶಕ್ತಿ, ತನ್ನದೇ ಶಕ್ತಿ ಅಂತ ಹೇಳ್ತಾನೆ. ಜೀವಾತ್ಮ ಭಗವಂತನಿಂದ ಪ್ರತ್ಯೇಕಗೊಂಡಂತಹ ಒಂದು ವಿಭಿನ್ನ ಅಂಶ ಅನ್ನುವಂಥದ್ದು. ಭಗವಂತ ಅಣು ವಿಭು ಆದ್ರೆ ಈ ಜೀವಾತ್ಮಗಳು ಒಂದು ಅಣು. ಗುಣಾತ್ಮಕವಾಗಿ ಭಗವಂತನ ಅಂಶಗಳನ್ನೇ ಹೊಂದಿದ್ರು ಪರಿಮಾಣಾತ್ಮಕವಾಗಿ ಅವು ಬೇರೆ. ಅದರಿಂದ ಯಾವಾಗಲೂ ಈ ಜೀವಿಗಳು ಪ್ರತ್ಯೇಕವಾಗಿ ಇರುತ್ತೆ, ಶಾಶ್ವತವಾದವು ಜೀವಿಗಳು ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ. ಅದರಿಂದ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಷ್ಟು ದಿನ ಈ ಶರೀರದಲ್ಲಿ ಅಥವಾ ಯಾವುದಾದ್ರೂ ಒಂದು ಶರೀರದಲ್ಲಿ ಅವರು ಇದ್ದು ಬೇರೆ ಬೇರೆ ರೀತಿಯ ಜೀವರಾಶಿಗಳನ್ನ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮನುಷ್ಯ ಜನ್ಮವನ್ನ ನಾವು ಪಡೆದಾಗ ನಾವು ಮತ್ತೆ ಅದೇ ಪ್ರಾಣಿಯ ವ್ಯವಹಾರವನ್ನ ಮಾಡಿದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಅದರಿಂದ
ಈ ಭಗವಂತನಿಂದ ಪ್ರತ್ಯೇಕಗೊಂಡಂತ ನಾವು ಶ್ರೇಷ್ಠ ಶಕ್ತಿಗಳು, ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಮತ್ತು ಕೆಳಮಟ್ಟದ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ಇದ್ದೀವಿ. ಪ್ರಕೃತಿಯನ್ನ ಈ ಪ್ರಕೃತಿಯನ್ನ ಅನುಭವಿಸ್ಲಿಕ್ಕೆ, ಈ ಪ್ರಕೃತಿ ಅಂದ್ರೆ ಇದನ್ನ ಭೋಗಿಸಲಿಕ್ಕೆ ಅಂತ. ಆದ್ರೆ ನಿಜವಾದ ಭೋಗ್ತಾರ ಯಾರು? ಭಗವಂತ. ಆದ್ರೆ ನಾವಿಲ್ಲಿ ತಿಳ್ಕೊಂಡು, ಇಲ್ಲಿ ಜೀವಿಗಳು ಬಂದ್ಮೇಲೆ ಏನಾಗುತ್ತೆ, ಪ್ರಕೃತಿಯ ಗುಣಗಳ ಅಧೀನದಲ್ಲಿ ಬಂದಾಗ ಆ ಜೀವಿಗಳು ತಾನೇ ಇದರ ಒಡೆಯ ಅನ್ನುವಂತಹ ಒಂದು ಅಹಂಕಾರದಲ್ಲಿ, ಮಿಥ್ಯಾಹಂಕಾರದಲ್ಲಿ ಅವ್ರು ಏನ್ ಮಾಡ್ತಾರೆ, ತಾನೇ ಒಡೆಯ, ಇದನ್ನ ಭೋಗಿಸುವವನು ನಾನೇ, ಅಲ್ಲಿ ಭಗವಂತನನ್ನ ಮರೆತು ಬಿಡ್ತಾರೆ. ಸೊ ಆದ್ರೆ ಆ ಜೀವಿಗಳು ಅಂದ್ರೆ ಈ ಕೆಳಮಟ್ಟದ ಜೀವಿಗಳು ಸಹಿತ ಪ್ರಕೃತಿಯ ಅಂದ್ರೆ ಅವರು ಸಹಿತ ನನ್ನಿಂದನೇ ಬಂದಿರುವಂತಹದ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಅದು ಸಹಿತ ನನ್ನ ಶಕ್ತಿಗಳೇ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವೂ ನಾನೇ ಎಂದು ತಿಳಿದುಕೋ. ಸೊ ಸೃಷ್ಟಿಯಾದ ಜೀವಿಗಳಿಗೆ ಈ ಎರಡು ಭೌತಿಕ ಪ್ರಕೃತಿ, ಭೌತಿಕ ಜಗತ್ತಿನಲ್ಲಿ ಭೌತಿಕ ಈ ಪ್ರಕೃತಿಯೇ ಮೂಲ ಜೀವಿಗಳಿಗೆ, ಅಥವಾ ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ಪ್ರಕೃತಿ. ಸೊ ಅವು, ಆದರೆ ಈ ಎರಡೂ ಪ್ರಕೃತಿಗೆ ಮೂಲ ಯಾರು? ತಾನೇ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಮತ್ತೆ ಎಲ್ಲದರ ಮೂಲವು ಅಂತ್ಯವೂ ನಾನೇ, ಎಲ್ಲವೂ ಅವನಲ್ಲಿಯೇ ಇರುವಂತಹದ್ದು ಅನ್ನುವುದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನುಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಗಳನ್ನು ದಾರದಲ್ಲಿ ಪೋಣಿಸುವ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಮಣಿಗಳು ಈ ಮಣಿ ದಾರದಲ್ಲಿ ಅದನ್ನ ಪೋಣಿಸಿದಾಗ ನಮಗೆ ಆ ದಾರ ಕಾಣಿಸತ್ತಾ? ಇಲ್ಲ. ಹಾಗೆ ಎಲ್ಲವೂ ನಮಗೆ ಕಾಣಿಸುತ್ತೆ, ಆದ್ರೆ ಭಗವಂತ ಮಾತ್ರ ಕಾಣಿಸ್ತಾ ಇಲ್ಲ. ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ನನ್ನನ್ನೇ ಅವಲಂಬಿಸಿವೆ. ಎಲ್ಲವೂ ಹೇಗೆ ಅವನು ಆರ್ಡರ್ ಇರುತ್ತೆ. ಈಗ ನಾವು ಹೇಳ್ತೇವೆ ಯಾವುದೋ ಒಂದು ಗ್ರಹ, ಎಂತೆಂತಹ ಗ್ರಹಗಳು, ದೊಡ್ಡ ದೊಡ್ಡ ಗ್ರಹಗಳು ಹೇಗೆ ತೇಲ್ತಾ ಇವೆ ಅವು, ಅಲ್ವಾ? ಅವೆಲ್ಲ ತೇಲ್ತಾ ಇದೆ. ಅದು ತೇಲ್ಲಿಕ್ಕೆ ಕಾರಣ ಯಾರು? ಈ ಸೃಷ್ಟಿಯ ಅದ್ಭುತ ಸೃಷ್ಟಿಯ ಹಿಂದಿರುವ ಸೃಷ್ಟಿಕರ್ತ ಯಾರು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬಹುದು. ಮಣಿಗಳನ್ನು ದಾರದಲ್ಲಿ ಪೋಣಿಸಿದಾಗ ಎಲ್ಲವೂ ನನ್ನನ್ನೇ ಅವಲಂಬಿಸಿವೆ, ಎಲ್ಲವೂ ಅವನನ್ನೇ ಅವಲಂಬಿಸಿದೆ. ಪ್ರತಿಯೊಂದು ಅವನಿಲ್ಲ ಅಂದ್ರೆ, ಈಗ ನೀವು ನೋಡಿ, ತೇನ ಬಿನ ತೃಣಮಪಿ ನ ಚಲತಿ ಅಂದ್ರೆ ಕೃಷ್ಣ ಇಲ್ಲದೆ ಒಂದು ಹುಲ್ಕಡ್ಡಿಯು ಅಲ್ಗಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲವೂ ಅವನನ್ನು ಅವಲಂಬಿಸಿಕೊಂಡಿದೆ. ಸೊ ಪ್ರತಿಯೊಂದು ಸೃಷ್ಟಿಯ ಹಿಂದೆ ಅವನೇ ಇದ್ದಾನೆ, ಆದರೆ ತಟಸ್ಥನಾಗಿರ್ತಾನೆ ಅವನು. ಕೆಲವು ಭೌತಿಕ ಪ್ರಪಂಚದ ಏನು, ಈ ಭೌತಿಕ ಪ್ರಪಂಚದಲ್ಲಿ ನಾವಿದ್ದೇವೆ, ಈ ಭೌತಿಕ ಪ್ರಪಂಚಕ್ಕೆ ಅದರದೇ ಆದ ನಿಯಮಾನುಸಾರ ಅದು ನಡೀತಾ ಇರುತ್ತೆ. ಅವನು ಆ ನಿಯಮದ ಮಧ್ಯದಲ್ಲಿ ಅವನು ಬರುವುದಿಲ್ಲ. ಆದರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರನ್ನ ವಿಶೇಷ ರೀತಿಯಲ್ಲಿ ಅವನು ನೋಡ್ಕೊಳ್ತಾನೆ. ಅವರಿಗೆ ಆಧ್ಯಾತ್ಮಿಕ ಪ್ರಕೃತಿಯ ರಕ್ಷಣೆ ಇರುತ್ತೆ ಅನ್ನೋದನ್ನ ಹೇಳ್ತಾನೆ ಅವನು. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಆಧ್ಯಾತ್ಮಿಕ ಲೋಕದ ರಕ್ಷಣೆ ಇರುತ್ತೆ ಅವರಿಗೆ ಅನ್ನೋದನ್ನ ಮುಂದೆ ನಮ್ಗೆ ಅರ್ಥ ಆಗುತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಅದರ ಬಗ್ಗೆ ಹೆಚ್ಚು. ಸೊ ಈ ರೀತಿಯಾಗಿ ಪ್ರತಿಯೊಂದು ಅವನನ್ನೇ ಅವಲಂಬಿಸಿದೆ ಅನ್ನುವಂಥದ್ದು. ಆದ್ರೆ ನಮ್ಮ ಈ ಭೌತಿಕ ಅಪರಿಪೂರ್ಣ ಇಂದ್ರಿಯಗಳಿಂದ ಭಗವಂತನನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅವನನ್ನ ಗ್ರಹಿಸ್ಲಿಕ್ಕೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಈ ಇಂದ್ರಿಯಗಳೆಲ್ಲವೂ ಅವನ ಸೇವೆಯಲ್ಲಿ ತೊಡಗಿಸ್ಬೇಕು. ಆಗ ಮಾತ್ರ ನಮಗೆ ಅವನನ್ನ ಅರಿಯುವ ಆ ಒಂದು ಶಕ್ತಿಯನ್ನು ಅವನು ನಮಗೆ ಕೊಡಬೇಕಾಗತ್ತೆ, ಆ ಬುದ್ಧಿಯನ್ನು ಅವನು ನಮಗೆ ಕೊಡಬೇಕಾಗತ್ತೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ದೃಶು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯೂ ಸೂರ್ಯಚಂದ್ರರಲ್ಲಿ ಬೆಳಕು
ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಹರೇ ಕೃಷ್ಣ. ಸೊ ಅವನ ಬಗ್ಗೆ ಹೇಳ್ತಾ ಇದ್ದಾನೆ. ಎಲ್ಲಿದ್ದಾನೆ ಅವನು? ನೀರಿನಲ್ಲಿ ರುಚಿ ಕೃಷ್ಣ. ಹೇಗೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಈಗ ಆಕಾಶದಲ್ಲಿ ಶಬ್ದ ಇರುತ್ತೆ, ಆಕಾಶದಿಂದ ನಾವು ಶಬ್ದ, ಆದರೆ ಅದಕ್ಕೆ ರುಚಿ ಇಲ್ಲ, ಅದು ಸ್ಪರ್ಶ ಇಲ್ಲ. ಆದರೆ ರುಚಿ, ನೀರಿನಲ್ಲಿ ಸ್ಪರ್ಶ ಇದೆ, ರುಚಿ ಇದೆ. ಆಮೇಲೆ ಬೆಂಕಿ, ಸ್ಪರ್ಶ, ರುಚಿ, ಮತ್ತೆ ಇದು ಇದೆ. ಅಂದರೆ ಹಾಗೆ ಇನ್ನೊಂದು ಭೂಮಿಯಲ್ಲಿ ವಾಸನೆ ಅಲ್ವಾ, ಪರಿಮಳ, ಗಂಧ, ಅದು ಇದೆ. ಸೊ ಅವನೇನು ಹೇಳ್ತಾ ಇದ್ದಾನೆ ಇಲ್ಲಿ? ನೀರಿನಲ್ಲಿ ರುಚಿ, ಸೂರ್ಯಚಂದ್ರರಲ್ಲಿ ಬೆಳಕು. ಆ ಸೂರ್ಯಚಂದ್ರರ ಬೆಳಕು ಮೂಲನು ಕೃಷ್ಣ. ಈಗ ಭೌತಿಕ ಪ್ರಪಂಚದಲ್ಲಿ ನಮಗೆ ಸ್ವಯಂ ಪ್ರಭೆ ಇರುವಂತಹ ಒಂದೇ ಒಂದು ಗ್ರಹ ನಮಗೆ ಕಾಣಿಸುವಂತಹದ್ದು ಅಂದರೆ ಯಾವುದು? ಸೂರ್ಯಗ್ರಹ. ಸೂರ್ಯಗ್ರಹವನ್ನು ಬಿಟ್ಟು ಬೇರೆ ಯಾವುದು ಸ್ವಯಂ ಪ್ರಭೆಯನ್ನು ಹೊಂದಿರುವುದಿಲ್ಲ, ಅವನಿಗೆ ಸ್ವಂತ ಪ್ರಭೆ ಇದೆ ಅಂತ. ಆದರೆ ಆ ಸೂರ್ಯನ ಸ್ವಂತ ಪ್ರಭೆಯ ಹಿಂದಿನ ಬೆಳಕು ಸಹಿತ ಕೃಷ್ಣ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದು. ವೇದ ಮಂತ್ರಗಳಲ್ಲಿ ಓಂಕಾರ ಅವನು ಆಗಿರ್ತಾನೆ. ಅದರಿಂದ ಪ್ರತಿಯೊಂದು ವೇದ ಮಂತ್ರದಲ್ಲಿಯೂ ಓಮಿಂದ ಶುರುವಾಗುವಂತಹದ್ದು. ಓಂ ಏನನ್ನ ಸೂಚಿಸುತ್ತೆ? ಓಂ ಕೃಷ್ಣನನ್ನ ಸೂಚಿಸುತ್ತೆ. ಆಕಾಶದಲ್ಲಿ ಶಬ್ದ, ಪುರುಷರಲ್ಲಿ ಪೌರುಷ ಅನ್ನುವುದನ್ನು ಸಹಿತ ಹೇಳ್ತಾನೆ. ಆಮೇಲೆ ನಾವು ನೋಡ್ಬೋದು ಅವನು ಮುಂದೆ ಭೂಮಿಯ ಮೂಲ ಪರಿಮಳ. ಈ ಭೂಮಿಗೆ ಪರಿಮಳ ಇದೆ. ಅಗ್ನಿಯಲ್ಲಿನ ತೇಜಸ್ಸು ನಾನು. ಮತ್ತೆ ಎಲ್ಲಾ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನು ಅನ್ನುವುದನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಎಲ್ಲ ಅಸ್ತಿತ್ವಗಳ ಮೂಲ ಬೀಜ ನಾನು ಅನ್ನೋದನ್ನ ಹೇಳ್ತಾನೆ. ಮತ್ತು ಚರಾಚರ ಜೀವಿಗಳಿಗೆ, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಮತ್ತು ಇತರ ಅನೇಕ ಪ್ರಾಣಿಗಳು, ಚಲಿಸುವ ಜೀವಿಗಳು, ಸಸ್ಯಗಳು ಮತ್ತು ಮರಗಳು ಚಲಿಸಲಾರವು. ಅಂದರೆ ಈ ರೀತಿಯಾಗಿ 84 ಲಕ್ಷ ಜೀವರಾಶಿಗಳಿದೆ. ಸೊ ಆ 84 ಲಕ್ಷ ಜೀವ ವರ್ಗಗಳಲ್ಲಿ ಎಲ್ಲ ಅಸ್ತಿತ್ವದ ಮೂಲ ಬೀಜ ತಾನು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಅಂದ್ರೆ ಅವನು ಎಲ್ಲಾ ನಿತ್ಯದಲ್ಲಿ ಪ್ರಧಾನ ನಿತ್ಯ, ಎಲ್ಲಾ ಜೀವಿಗಳಲ್ಲಿ ಅವನು ಪರಮ ಪುರುಷ. ಅವನೊಬ್ಬನೇ ಇಡೀ ಸಮಸ್ತ ಜೀವನವನ್ನ ಪೋಷಿಸುವವನು. ಬುದ್ಧಿಶಕ್ತಿ ಇಲ್ಲದೆ ಮನುಷ್ಯನು ಏನನ್ನೂ ಮಾಡಲಾರ. ಕೃಷ್ಣನು ತಾನು ಎಲ್ಲಾ ಬುದ್ಧಿಶಕ್ತಿಯ ಮೂಲ ಎಂದು ಇಲ್ಲಿ ಹೇಳ್ತಾ ಇದ್ದಾನೆ. ಮನುಷ್ಯನು ಬುದ್ಧಿವಂತನಲ್ಲದಿದ್ದರೆ ಅವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ಪರಾಕ್ರಮ, ಪುರುಷರಲ್ಲಿಯ ಪರಾಕ್ರಮ, ಸಾಮರ್ಥ್ಯ, ಕಾಮಾಸಕ್ತಿ ರಹಿತವಾದಂತಹ ಮತ್ತೆ ಲೈಂಗಿಕ ಜೀವನ, ಧರ್ಮ ತತ್ವಗಳ ವಿರುದ್ಧವಲ್ಲದ ಲೈಂಗಿಕ ಜೀವನವನ್ನ, ಅದನ್ನು ಸಹಿತ ತಾನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ ಅನ್ನೋದನ್ನ ಹೇಳ್ತಾನೆ. ಏಚೈವ ಸಾತ್ವಿಕ ಭಾವ ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿಧಿ ನತ್ವಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ. ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಈ ಪ್ರಕೃತಿಗೆ ಯಾವ ಗುಣಗಳಿದೆ ಅವು ಸಹಿತ ನನ್ನ ಶಕ್ತಿಯಿಂದ ಪ್ರಕಟವಾದವು ಅನ್ನೋದನ್ನ ಹೇಳ್ತಾನೆ. ಮತ್ತೆ ಅದರಿಂದ ಇಲ್ಲಿ ಮತ್ತೆ ಇನ್ನೊಂದ್ಸಲ ನಾವು ನೋಡ್ಬೋದು, ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಆದರೆ ಅವನು ಸ್ವತಂತ್ರನು. ಅವನು ಪ್ರತಿಯೊಂದು ವಸ್ತು ಅವನೇ ಆದರೂ ಸಹಿತ ಅವನು ಅದರ ಹೊರಗಡೆ, ಅವನು ಸ್ವತಂತ್ರನಾಗಿರ್ತಾನೆ. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಆದರೆ ನಾವೆಲ್ಲ ಒಳಪಟ್ಟಿದ್ದೇವೆ. ನಾವು ಈ ಗುಣಗಳ ಅಧೀನದಲ್ಲಿ ಇದ್ದೇವೆ. ಅದರಿಂದ ಬದಲಿಗೆ ಈ ಮಾಯೆ, ಇದನ್ನ ನಾವು ಹೇಳುವಂತಹದ್ದು, ಈ ಮಾಯೆ ಎನ್ನುವಂತಹದ್ದು, ಮಾಯೆಯನ್ನ
ಕೃಷ್ಣ ಮಾಯೆಯನ್ನ ಏನ್ ಮಾಡ್ತಾನೆ, ಮಾಯೆ ಅವನ ಹಿಡಿತದಲ್ಲಿ ಇರುತ್ತೆ, ಆದ್ರೆ ನಾವು ಮಾಯೆಯ ಹಿಡಿತದಲ್ಲಿ ಇರ್ತೇವೆ ಇಲ್ಲಿ. ತ್ರಿಭಿರ್ಗುಣಮಯೈರ್ಭಾವೈರ್ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣವನ್ನು ಮೀರಿದವನು ಮತ್ತು ಅವ್ಯಯನು. ಈ ಜಗತ್ತಿನಲ್ಲಿ ಯಾಕೆ ನಾವು ಇಂದ್ರಿಯ ತೃಪ್ತಿಯ ಹಿಂದೆ ಕಾಮಾಸಕ್ತರಾಗಿ ಇರ್ತೇವೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಯಾಕೆ ಅಂದ್ರೆ ಈ 3 ಗುಣಗಳಿಂದ ಮೋಹಿತವಾಗಿ ಇವು ಗುಣಗಳು ನಮ್ಮ ಹತ್ರ ಕೆಲಸ ಮಾಡಿಸ್ತಾ ಇದ್ದೇವೆ. ಈ ಗುಣಗಳಷ್ಟೇ ಕೆಲಸ ಮಾಡುತ್ತೆ ಇಲ್ಲಿ. ಆ ಗುಣಗಳನ್ನ ಮೀರಿದವರು ನಾವಾಗಬೇಕು. ಅಂದ್ರೆ ಈಗ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಮಲ್ಲಿ 2 ಆಯ್ಕೆ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ. ಒಂದು ಮಾಯೆ, ಇನ್ನೊಂದು ಕೃಷ್ಣ. ನಾವು ಯಾವುದನ್ನ ಆರಿಸ್ಕೊಳ್ಬೇಕು? ಮಾಯೆಯಿಂದ ನಮಗೆ ದುಃಖ ಬರುತ್ತೆ, ಅಥವಾ ಈ ಸಫರಿಂಗ್, ನಾವು ಏನನ್ನ ಇಲ್ಲಿ ಬಾಧೆಯಲ್ಲಿ ಇರ್ತೇವೆ ಐಹಿಕ ಪ್ರಪಂಚದಲ್ಲಿ, ಅಂತಹ ಬಾಧೆಗೆ ಅದು ಮಾಯೆ ಅಧ್ಯಯನದಲ್ಲಿದ್ದಾಗ ನಾವು ಅದನ್ನು ಅನುಭವಿಸಲೇಬೇಕು. ಯಾಕೆಂದ್ರೆ ಅದು ಪ್ರಕೃತಿಯ ಗುಣ. ಅದರಿಂದ ನಮಗೆ ಎಸ್ಕೇಪಿಸಮ್ ಇಲ್ಲ. ನಾವು ತಿಳ್ಕೊಳ್ಬಹುದು ಎಲ್ಲವೂ ಈ ಪ್ರಕೃತಿ ಅನ್ನುವಂತಹದ್ದು ಏನು ಬಂದಿರುವುದು ಭಗವಂತನಿಂದ, ಈ ಶರೀರ ಬಂದಿರುವುದು ಭಗವಂತನಿಂದ. ನಾವು ಯಾರು? ನಾವು ನಮ್ಮ ಅಸ್ತಿತ್ವ ಯಾವುದು? ಅದನ್ನ ನಾವು ಹುಡ್ಕೊಂಡು ಹೋದ್ರೆ ನಾವು ಮತ್ತೆ ವಾಪಸ್ ಅವನ ಹತ್ರನೇ ಹೋಗ್ಬೇಕು. ಈಗ ಒಂದು ಪೇಟೆಯಲ್ಲಿ ಜಾತ್ರೆಯಲ್ಲಿ ತಂದೆಯಿಂದ ಪ್ರತ್ಯೇಕಗೊಂಡ ಒಂದು ಮಗುವಿನ ತರ ಕಳೆದು ಹೋಗತ್ತೆ. ಮಗು ತಂದೆಯನ್ನ ಹುಡುಕಾಡತ್ತೆ. ಏನೋ ಮೊದಲು ಅದಕ್ಕೆ ಬಹಳ ಏನಾಗತ್ತೆ, ಎಲ್ಲ ಇದನ್ನೆಲ್ಲ ನೋಡ್ಬಿಟ್ಟು ಮೋಹಿತವಾಗಿ ಪೇಟೆಯಲ್ಲಿರೋ ಐಟಮ್ ಎಲ್ಲ ನೋಡಿ, ಆದ್ರೆ ಕೊನೆಗೇನಾಗತ್ತೆ, ಒಂದು ಹಂತದಲ್ಲಿ ತಂದೆ ಕಾಣೋದಿಲ್ಲ, ಐಟಮ್ ಯಾವುದು ಬೇಡ ಅನ್ಸತ್ತೆ, ತಂದೆ ಹುಡುಕ್ತಾ ಇರ್ತೀವಿ. ತಂದೆ ಹುಡ್ಕೊಂಡು ಹೋಗು. ಆ ತಂದೆ ಸಿಕ್ಕಿದಾಗ ಆ ಮಗುವಿಗೆ ಎಷ್ಟು ಖುಷಿ ಆಗತ್ತೆ. ನಮ್ಮ ಅವಸ್ಥೆಯೂ ಅಷ್ಟೇ. ನಾವು ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ಮೋಹಿತರಾಗಿ ಈ ಎಲ್ಲ ಕಲರ್ಫುಲ್ ಐಟಮ್ಗಳು ಏನು ಕಾಣಿಸ್ತಾ ಇದೆ ಇಲ್ಲಿ, ಅದರ ಹಿಂದೆ ನಾವು ಮೋಹಿತರಾಗಿ ಏನಾಗಿದ್ದೇವೆ, ಭಗವಂತನನ್ನ ಮರೆತು ಆಮೇಲೆ ಏನಾಗುತ್ತೆ, ನಾವು ಯಾವಾಗ ಅಂದ್ರೆ ಇದರಲ್ಲಿ ಇರ್ತೇವೆ ಅಂದ್ರೆ ಆವಾಗ ಅವನ ನೆನಪಾಗ್ಬೋದು. ಯಾಕೆಂದ್ರೆ ಭಗವಂತ ಮುಂದೆ ಹೇಳ್ತಾನೆ ಯಾವ ರೀತಿಯ ಜನರು ಅವನಿಗೆ ಶರಣಾಗತರಾಗ್ತಾರೆ ಅನ್ನುವಂಥದ್ದನ್ನ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ಭಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ ಐಹಿಕ ಪ್ರಪಂಚ ಅನ್ನುವಂಥದ್ದು ಒಂದು ದೊಡ್ಡ ಭವಸಾಗರ. ಆ ಒಂದು ಭವಸಾಗರದಲ್ಲಿ, ಈಗ ವಿಶಾಲವಾದ ಸಾಗರದಲ್ಲಿ ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮರ್ ಇದ್ರೂ, ಎಷ್ಟು ಪರಿಣಿತ ಈಜುಗಾರನಿದ್ರೂ ಅವನು ಸಾಗರವನ್ನ ದಾಟಿ ಬರ್ಲಿಕ್ಕೆ ಆಗತ್ತ ಅವನ ಹತ್ರ? ಏನ್ ಹೇಳ್ತೀರಾ? ಸಾಗರವನ್ನ ದಾಟಿ ಬರ್ಲಿಕ್ಕೆ ಆಗತ್ತಾ? ಇಲ್ಲ. ಅವನು ಅಲ್ಲಿ ಯಾರು ಬಂದು ರಕ್ಷಣೆಯನ್ನ ಮಾಡಿಲ್ಲ ಅಂದ್ರೆ ಅವನು ಏನ್ ಮಾಡ್ತಾನೆ? ಅವನು ಅಲ್ಲಿ ಆ ನೀರಲ್ಲಿ ಅವನು ಸಾಯ್ಬೇಕಾಗತ್ತೆ ಅಲ್ವಾ? ಅವನ ಹತ್ರ ದಾಟಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಭೌತಿಕ ಪ್ರಪಂಚದಲ್ಲಿಯೂ ಸಹಿತ ನಾವು ಎಷ್ಟೇ ಜ್ಞಾನಿಗಳಿರಬಹುದು, ಎಷ್ಟೇ ಅಥವಾ ಅಂದ್ರೆ ನಮ್ಮ ಅಂದ್ರೆ ಮಿಥ್ಯಾಹಂಕಾರ ಇರಬಹುದು ನಮ್ಮ ಹತ್ರ, ಎಷ್ಟೇ ನಮ್ಮ ಹತ್ರ ಹಣ ಇರಬಹುದು, ಎಷ್ಟೇ ಇದಿರ್ಬೋದು, ಆದ್ರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಸಹಿತ ನಾವು ಭೌತಿಕ ಪ್ರಪಂಚವನ್ನ ದಾಟಿ ಹೋಗ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಇಲ್ಲಿ ನಮಗೆ ಇಲ್ಲಿ ಕಷ್ಟವೇ ಇರುವಂತದ್ದು. ಉಸಿರುಗಟ್ಟುವ ಸಿಚುವೇಶನ್ ಬಹಳ ಸಲ, ಅಂದ್ರೆ ಎಲ್ಲ ಕ್ಷಣಿಕವಾಗಿ ನಮಗೆ ಸುಖ ಅನಿಸ್ಬಹುದು, ಆದ್ರೆ ಈ ಭವಸಾಗರವನ್ನ ನಾವು ದಾಟಿ ಹೋಗ್ಬೇಕಂದ್ರೆ ನಮಗೆ ಭಗವಂತನೇ ಬಂದು ಎತ್ತಬೇಕಾಗತ್ತೆ. ಅವನ ಹತ್ರನೇ ನಾವು ಹೋಗಿ
ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಕೃಷ್ಣ, ನನಗೆ ಇಲ್ಲಿ ಉಸಿರುಗಡ್ತಾ ಇದೆ, ನನಗೆ ಇಲ್ಲಿಂದ ನೀನು ಕರ್ಕೊಂಡು ಹೋಗು, ರಕ್ಷಣೆ ಮಾಡು, ನನಗೆ ನಿನ್ನ ಹತ್ರ ಬರಬೇಕು ಅನ್ನುವಂತಹದ್ದು. ಆದರೆ ಕೆಲವರು ಇರ್ತಾರೆ, ಭಗವಂತನಿಗೆ ಶರಣಾಗತರಾಗುವುದಿಲ್ಲ, ಅವನನ್ನ ಬೈತಾರೆ. ಅವರು ಯಾರು? ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಾಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಅಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಮಾಯೆಯ ಅಧೀನದಲ್ಲಿದ್ದಾಗ ನಮ್ಮ ಹತ್ರ ಎಷ್ಟೇ ಜ್ಞಾನ ಇರ್ಬೋದೋ, ಮಾಯೆಯ ಅಧೀನದಲ್ಲಿ ನಾವಿದ್ದಾಗ ಆ ಜ್ಞಾನ ಕೆಲಸ ಮಾಡುವುದಿಲ್ಲ. ಜ್ಞಾನ ನಷ್ಟವಾದವರು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನರಾಧಮರು, ಅಂತಹ ಅಧಮಗತಿಯಲ್ಲಿ ಇರ್ತಾರೆ ಅವರು, ಮಾಯೆ ಇನ್ಫ್ಲೂಯೆನ್ಸ್ ಅಲ್ಲಿ. ಮೂರ್ಖರಾದವರು, ಅವರು ನಂಬುವುದಿಲ್ಲ, ಭಗವಂತನಿಗೆ ಆಕಾರ ಇಲ್ಲ. ಅವ್ರು ಏನ್ ಹೇಳ್ತಾರೆ? ಈ ಜಗತ್ತಿನಲ್ಲಿ ಮಾಯೆ, ಕಾಮವೇ ಎಲ್ಲದಕ್ಕೂ ಕಾರಣ. ಕಾಮ ಅಂದ್ರೆ ಏನು? ಇಂದ್ರಿಯ ತೃಪ್ತಿ. ಇಂದ್ರಿಯ ತೃಪ್ತಿ ಯಾರು? ಭಗವಂತ ಇಲ್ವೇ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಮತ್ತೆ ಭಗವಂತ ಅಂದ್ರೆ ಇಂದ್ರಿಯ ತೃಪ್ತಿ ಕಾಮದಿಂದಲೇ ಎಲ್ಲ ಆಗಿರುವಂತಹದ್ದು ಅಂತ. ಸೊ ಆ ರೀತಿಯಾಗಿ ಕೆಲವರು ಇರ್ತಾರೆ. ಆದ್ರೆ ಮಾಯೆಯಿಂದ ಜ್ಞಾನ ನಷ್ಟವಾಗಿರತ್ತೆ ಅವರದ್ದು. ಆಸುರಿ ಸ್ವಭಾವ, ಅವರ ಗುಣಗಳು ಹಾಗೆಯೇ ಇರುತ್ತೆ, ಬೇರೆಯವರಿಗೆ ಹಿಂಸೆ ಮಾಡುವಂತಹದ್ದು ಆಸುರಿ ಸ್ವಭಾವ. ಈ ತರ ದುಷ್ಟರು ಅಂತ ಕರೀತಾ ಇದ್ದಾನೆ ಭಗವಂತ. ಅಂತಹ ದುಷ್ಟರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ. ಹಾಗಾದ್ರೆ ಯಾರು ಭಗವಂತನಿಗೆ? ನಾವು ಇಲ್ಲಿ ನೋಡ್ಬೋದು, ರಾವಣನಂಥವರು, ಜಗಾಯಿ ಮದ, ಹೀಗೆ ಅವರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ? ತಪಸ್ ಮಾಡ್ತಾರೆ, ಕಠಿಣ ತಪಸ್ ಮಾಡ್ತಾರೆ. ಕಠಿಣ ತಪಸ್ಸನ್ನ ಮಾಡಿ ಅಂದ್ರೆ ಕೆಲವು ವರಗಳನ್ನು ಪಡಿತಾರೆ, ಸಿದ್ಧಿಯನ್ನು ಕೆಲವು ಪಡಿತಾರೆ. ಆದ್ರೆ ಅದನ್ನ ದುಷ್ಕೃತ್ಯ ಮಾಡಲಿಕ್ಕೆ, ದುರಾಚಾರ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಸೊ ಭಗವಂತನಿಗೆ ಶರಣಾಗತರಾಗುವವರು ಇದ್ದಾರೆ. ಸೊ ಅಂತಹವರಲ್ಲಿ ನಾವು ಸಹಿತ ಒಬ್ಬರು ಇರಬಹುದು. ಏನಂದ್ರೆ 4 ಬಗೆಯ ಜನರು ಭಗವಂತನಿಗೆ ಶರಣಾಗತರಾಗ್ತಾರೆ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಯಾರು ಅವರು? ಯಾರು ಅತ್ಯಂತ ದುಃಖದಲ್ಲಿ ಇರುವಂತಹವರು, ಇನ್ನೇನು ಬದುಕಲಿಕ್ಕೆ ಆಗ್ತಾ ಇಲ್ಲ, ಉಸಿರುಗಡ್ತಾ ಇದೆ ಇಲ್ಲಿ ನನಗೆ ಅಂತ ಭಗವಂತ ನೀನೇ ನನಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು. ಜಿಜ್ಞಾಸುಗಳು, ಇನ್ನು ಕೆಲವರು ಇರ್ತಾರೆ, ಏನಪ್ಪ ಇದೆಲ್ಲ ಹಿಂದೆ ಏನಿದೆ, ಏನೋ ಒಂಥರ ತರ್ಕದಲ್ಲಿ ಇರುವಂತಹದ್ದು ಜಿಜ್ಞಾಸುಗಳು. ಅಂಥವರು ಸಹಿತ ಭಗವಂತನಿಗೆ ಶರಣಾಗತರಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಆಮೇಲೆ ಕೆಲವರು ಸಂಪತ್ತು ಬೇಕಾಗುತ್ತೆ, ಸಂಪತ್ತನ್ನು ಬಯಸುವವರು, ಐಶ್ವರ್ಯವನ್ನು ಬಯಸುವವರು, ಮತ್ತೆ ಜ್ಞಾನದ ಅನ್ವೇಷಣೆ, ಅವರಿಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು ಭಗವಂತನಿಂದ, ವೇದಗಳು ಅಥವಾ ಏನೋ ಶ್ರುತಿ ಸ್ಮೃತಿ ಪುರಾಣಾದಿ. ಸೊ ಆ ರೀತಿಯಾಗಿ ಅವನ್ನೆಲ್ಲ ತಿಳ್ಕೊಂಡು ಜ್ಞಾನದ ಅನ್ವೇಷಣೆಯನ್ನ ಮಾಡಿಕೊಂಡು ಭಗವಂತನನ್ನ ತಿಳ್ಕೊಳ್ಬೇಕು ಅನ್ನುವಂಥ ಆ ರೀತಿಯಾಗಿ ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಈ ರೀತಿಯಾಗಿ 4 ರೀತಿಯ ಜನರು ನನಗೆ ಶರಣಾಗತರಾಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಜಿಜ್ಞಾಸುಗಳೆಂದರೆ ಏನು? ಜಿಜ್ಞಾಸುಗಳು ಅಂದ್ರೆ ಅವರು ಒಂಥರ ತರ್ಕ, ಏನಿದೆ ಒಂಥರ ಇನ್ಕ್ವಿಸಿಟಿವ್ನೆಸ್, ಅವರಿಗೆ ಒಂಥರ ಏನಿದೆ ಅನ್ನುವಂತಹದ್ದು ಒಂದು ತಿಳ್ಕೊಳ್ಬೇಕು ಅನ್ನುವಂಥದ್ದು ಅಲ್ವಾ. ಇದೆಲ್ಲ ಹೇಗಿದೆ, ನಾನು ಯಾರು, ನಾನು ಯಾಕೆ ಇಲ್ಲಿ ಇದ್ದೇನೆ, ಏನೋ ಆ ರೀತಿಯಾದಂತಹ ಒಂದು ತರ್ಕ ಇರುತ್ತೆ ಅವ್ರ ಹತ್ರ. ಅದರ ಅನ್ವೇಷಣೆಯಲ್ಲಿ ಹೋಗ್ತಾರೆ ಅವರು ಆ ರೀತಿಯಾಗಿ. ಹಿಂದಿನ ಸ್ಲೈಡ್ ನಲ್ಲಿ ಒಂದು ಪಾರದ ಗಾಡಿಯಲ್ಲಿ, ಅದು ನನ್ಗೆ ಅರ್ಥ ಆಗ್ಲಿಲ್ಲ ಗುರೂಜಿ. ಯಾವುದು? ಈ ರೀತಿಯಾಗಿ ಕೆಲವರು ಇದು ಮೊದಲ ಚಿತ್ರ. ಅವರು ಯಾರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ ಅನ್ನೋದಕ್ಕೆ ಈ ಶ್ಲೋಕದಲ್ಲಿ
ಅಂದರೆ ಅವರು ಮಾಯೆ ಅನ್ನುವಂಥ ನರ ಅಧಮರು, ಅತ್ಯಂತ ಮೂರ್ಖರು, ಜ್ಞಾನ ನಷ್ಟವಾಗಿರುವಂಥವರು. ಸೊ ಆ ರೀತಿಯಾಗಿ ಅವರು ಯಾರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೋದು ಅಂತ. ಸೊ ಇಲ್ಲಿ ಯಾರು ಶರಣಾಗತರಾಗ್ತಾರೆ ಯಾವ ಟೈಮಿಗೆ ಅಂತ ಇಲ್ಲಿ ನೋಡ್ಬೋದು. ಶ್ರೀಮದ್ ಭಾಗವತಮಲ್ಲಿ ಬರುವಂತಹ ಕೆಲವು ಘಟನೆಗಳು. ಒಂದರಲ್ಲಿ ಈ ಗಜೇಂದ್ರ ಮೋಕ್ಷ ಅಂತ ಬರುತ್ತೆ. ಈ ಗಜೇಂದ್ರ ಮೋಕ್ಷ ಈ 1ನೇ ಇದರಲ್ಲಿ ಗಜೇಂದ್ರ ಮೋಕ್ಷ. ಅಲ್ಲಿ ಗಜರಾಜನಿಗೂ ಮೊಸಳೆಗೂ ನೀರಿನಲ್ಲಿ ಯುದ್ಧ ಆಗತ್ತೆ. ಗಜರಾಜ ಹಿಂದೆ ಒಂದು ರಾಜನಾಗಿರ್ತಾನೆ, ಅವನು ಅದರ ಶಾಪಗ್ರಸ್ತನಾಗಿ ಆನೆಯಾಗಿ ಬರ್ತಾನೆ. ಅವನಿಗೆ ಆನೆಯಾಗಿಯೂ ಸಹಿತ ಹಲವು ಮಡಿದೇರಿರ್ತಾರೆ, ಎಲ್ಲರ ಜೊತೆ ಸೇರಿಕೊಂಡು ನೀರಿಗೆ ಬಂದು ಜಲಕ್ರೀಡೆ ಆಡೋಣ ಅಂತ. ಹಾಗೆ ಅಲ್ಲಿ ತನ್ನ ಶಕ್ತಿಯನ್ನ ಮಾಡಿ ಜೋರಾಗಿ ಮಾಡ್ತಾ ಇದ್ದ ಅವನು ನೀರಲ್ಲಿ. ಅದರಿಂದ ಆ ಮೊಸಳೆಗೆ ತೊಂದರೆ ಆಗ್ತಾ ಇತ್ತು ಅಲ್ಲಿ. ಸೊ ಆ ಮೊಸಳೆ ಏನ್ ಮಾಡುತ್ತೆ, ಆ ಗಜರಾಜನ ಕಾಲು ಹಿಡ್ಕೊಂಡಿರುತ್ತೆ. ಆ ಸಮಯದಲ್ಲಿ ಬಹಳ ವರ್ಷಗಳ ಕಾಲ ಅವರಿಬ್ಬರ ನಡುವೆ ಸೆಣಸಾಟ ಆಗತ್ತಂತೆ. ಆದರೆ ನೀರಿನಲ್ಲಿ ಮೊಸಳೆಯ ಎದುರುಗಡೆ ಗಜರಾಜನ ಶಕ್ತಿ ಏನು ಕೆಲಸ ಮಾಡಲ್ಲ. ಅವನು ಶಕ್ತಿ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಆ ರೀತಿಯಾಗಿ ಕ್ಷೀಣಿಸ್ತಾ ಹೋದಾಗ ಕೊನೆಗೆ ಇನ್ನೇನು ತನ್ನ ಹತ್ರ ಯಾರು, ಅಲ್ಲೆಲ್ಲರೂ ಇರ್ತಾರೆ, ಆದ್ರೆ ಯಾರು ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ಅವನಿಗೆ. ಇನ್ನೇನು ತನ್ನ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಾಗ ಅವನು ಹಿಂದಿನ ಜನ್ಮದಲ್ಲಿ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಂತೆ. ಅವನ ಶ್ಲೋಕಗಳನ್ನ ಕಂಠಪಾಠ ಮಾಡ್ಕೊಂಡಿದ್ದಂತೆ, ಅದನ್ನೆಲ್ಲ ಹೇಳ್ತಾ ಇದ್ದಂತೆ. ಸೊ ಅದು ಈಗ ಅವನಿಗೆ ಸಹಾಯಕ್ಕೆ ಬಂದು ಅವನು ಭಗವಂತನ ಸ್ತುತಿಯನ್ನ ಮಾಡಿ ಅಲ್ಲಿ ಭಗವಂತ ಬರುವುದನ್ನ ನೋಡಿ ಅವನಿಗೆ ಅಲ್ಲಿರುವಂತಹ ಒಂದು ಕಮಲವನ್ನ ಅವನಿಗೆ ಅರ್ಪಿಸ್ತಾನೆ, ಹೂವನ್ನ ತೆಗೆದು. ದ್ರೌಪದಿ ಗೊತ್ತು ಆರ್ತು ಅಂದ್ರೆ ದುಃಖದಲ್ಲಿ, ಅವಳು ಸಹಿತ ಹಾಗೆ. ಕೌರವರು ಅವರ ವಸ್ತ್ರಾಪಹರಣವನ್ನ ಮಾಡುವಾಗ ಸಭೆಯಲ್ಲಿ ಎಲ್ಲರನ್ನು ಬೈತಾ ಇರ್ತಾಳೆ ಇನಿಷಿಯಲಿ, ಎಲ್ಲರ ಹತ್ರನು. ಆದ್ರೆ ಯಾರೂ ಸಹಾಯ ಮಾಡೋದಿಲ್ಲ ಅನ್ನುವಂತ ಕೃಷ್ಣನನ್ನ ಕರೀತಾಳೆ. ಕೃಷ್ಣ ಇಮಿಡಿಯೇಟ್ ಆಗಿ ಬರ್ತಾನೆ. ಸೊ ಪಾಂಡವರೆಲ್ಲ ಕೇಳ್ತಾರಂತೆ, ನೀನ್ ಮೊದಲೇ ಯಾಕೆ ಬಂದಿಲ್ಲ ಅಂತ. ಅವನು ಕೃಷ್ಣ ಯಾವಾಗ್ಲೂ ಹಾಗೇನೆ, ಏನೋ ಅವನನ್ನ ನಾವು ಕರೀಬೇಕು, ಅವನನ್ನ ಬೇಡ್ಕೊಂಡಾಗ ಅವನನ್ನ ಕರೆದಾಗ ಮಾತ್ರ ಬರೋನು, ಇಲ್ಲಾಂದ್ರೆ ಅವನ ತಟಸ್ಥ, ಯಾರಿಗೆ ಬೇಕಾರಿಲ್ಲ ಅಂತ. ದ್ರೌಪದಿಗೂ ಸಹಿತ ಅವನು ಹಾಗೆ, ಪಾಂಡವರು ಹಾಗೆ. ಆದ್ರೆ ಅವರನ್ನ ಥ್ರೂಔಟ್ ರಕ್ಷಣೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವರು ಭಕ್ತರು, ಅವರು ಏನು ಪಾಪರಹಿತರು ಅನ್ನೋದ ಒಂದು ಮಾತನ್ನ ಮುಂದೆ ಹೇಳ್ತಾನೆ ಅವರು. ಅರ್ಜುನ ನೀನು ಸಹಿತ ಪಾಪರಹಿತ ಅನ್ನುವಂಥದ್ದನ್ನು. ಸೊ ಶುಕಮುನಿಗಳು ಅಥವಾ ಈ ಜಿಜ್ಞಾಸುಗಳು ಮತ್ತೆ ಇದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಇವರನ್ನ ಶೌನಕಾದಿ ಮುನಿಗಳು ಅನ್ನಂತ ಅವರು ಇರುವಂತಹದ್ದು. ಅಥವಾ ಪರೀಕ್ಷಿತ ಮಹಾರಾಜ ಹೇಗೆ ಶ್ರವಣವನ್ನ ಮಾಡ್ತಾನೆ ಇಲ್ಲಿ, ಅಲ್ಲಿ ಶುಕ ಮುನಿಗಳು ಅಂದ್ರೆ ಈ ಭಾಗವತ ಪ್ರವಚನವನ್ನ ಮಾಡ್ತಾರೆ. ಸೊ ಧ್ರುವ ಮಹಾರಾಜ ಸಹಿತ ಸಂಪತ್ತು ಬೇಕು, ರಾಜ್ಯ ಬೇಕು ಅಂತ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ತಾನೆ. ಸೊ ಹನುಮಂತ ಇಲ್ಲಿ ಪೂರ್ತಿ ಸೇವೆಗಾಗಿ ಅವನನ್ನ ಮಾಡುವಂತಹದ್ದು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರಾತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಸೊ ಇಲ್ಲಿ ಪೂರ್ಣ ಜ್ಞಾನ ಇರುವವನು ಅಂತ ಒಂದು ಮಾತು ಹೇಳ್ತಾನೆ ಭಗವಂತ. ಸೊ ಪೂರ್ಣ ಜ್ಞಾನ ಹೇಗೆ ಬರುತ್ತೆ, ಅದು ಅವನಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ ಮಾತ್ರ ನಮ್ಗೆ ಸಿಗುವಂತಹದ್ದು. ಯಾಕೆಂದ್ರೆ ಈ ಧ್ರುವ ಮಹಾರಾಜನ ಸ್ಟೋರಿಯನ್ನ ತೆಗೆದುಕೊಳ್ಳಿ. ಅವನು 6 ವರ್ಷದ ಬಾಲಕ, ನಾರದರ ಮಾರ್ಗದರ್ಶನದಲ್ಲಿ 6 ತಿಂಗಳು 6 ರೀತಿಯ ತಪಸ್ಸನ್ನ ಮಾಡ್ತಾನೆ ಅವನು. ಆಮೇಲೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗತ್ತೆ. ನಾರಾಯಣ ಕೊನೆಯದಾಗಿ ಕಣ್ಬಿಟ್ಟು ತನ್ನಲ್ಲಿರುವ ಧ್ಯಾನ ಮಾಡುವಾಗ ತನ್ನಲ್ಲಿರುವ ಪರಮಾತ್ಮನನ್ನ ನೋಡ್ತಾನೆ. ನೋಡ್ತಾ 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 ಪರಮಾತ್ಮ ಕಾಣಿಸೋದಿಲ್ಲ. ಆ ಕ್ಷಣದಲ್ಲಿ ಅವನು ಕಣ್ಣು ತೆರೆದ್ರೆ ನಾರಾಯಣ ನಿಂತಿರ್ತಾನೆ ಎದುರುಗಡೆ. ಸೊ ಅವನು ಆ ರೀತಿಯಾಗಿ ಅಂದ್ರೆ ಅವನಿಗೆ ಎಲ್ಲಾ ವೇದಗಳ ಜ್ಞಾನವನ್ನ ಅವನ ಶಂಖ ಸ್ಪರ್ಶದಿಂದ ಅವನಿಗೆ ಸಿಗತ್ತೆ. ಆ ಥರ ಜ್ಞಾನ, ಪೂರ್ಣ ಜ್ಞಾನ ಇರುವವನು, ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು. ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ಬೇಕು. ಶುದ್ಧತೆ ಬರುವುದು ಹೇಗೆ? ನಮ್ಮ
ಅಸ್ತಿತ್ವದ ಶುದ್ಧತೆ ಬರುವುದು ಹೇಗೆ? ಯಾವಾಗ ನಾವು ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸ್ತೇವೆ ಮತ್ತು ಇಂದ್ರಿಯ ತೃಪ್ತಿಯ ಬಯಕೆಗಳಿಂದ ಬಿಡುಗಡೆಯನ್ನು ಹೊಂದುತ್ತೇವೆ, ಅದು ಪರಿಶುದ್ಧ ಶುದ್ಧ ಭಕ್ತಿ. ಅವನಿಗೆ ನಾನು ಬಹಳ ಪ್ರಿಯ ಮತ್ತು ನನಗೆ ಅವನು ಪ್ರಿಯನು ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲಿದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಭಗವಂತ ಇಲ್ಲಿ ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದಾನೆ. ಮಹಾತ್ಮ ಯಾರು? ಮಹಾತ್ಮ ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ಜ್ಞಾನದಲ್ಲಿರುವವನಿಗೆ, ಇದನ್ನ ತಿಳ್ಕೊಳ್ತಾನೆ ಯಾರು, ಇಂತಹ ಜ್ಞಾನವನ್ನ ಪಡೆದಿರ್ತಾನೆ ಅಂಥವನಿಗೆ ಅರ್ಥವಾಗತ್ತೆ ಪ್ರತಿಯೊಂದರ ಹಿಂದೆ ಎಲ್ಲದಕ್ಕೆ ಕಾರಣ, ನಿಜವಾದ ಸರ್ವ ಕಾರಣ ಯಾರು? ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಆದಿ ಅಲ್ಲದಂತಹ ಆ ಗೋವಿಂದನೇ ಎಲ್ಲದರ ಕಾರಣ ಅನ್ನುವಂಥದ್ದನ್ನು ಅವನು ಅರ್ಥ ಮಾಡಿಕೊಳ್ತಾನೆ ಮತ್ತು ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಅಂತಹ ಮಹಾತ್ಮನು ದುರ್ಲಭ ಅನ್ನುವಂಥ ಮಾತನ್ನ ಹೇಳ್ತಾನೆ. ಭಗವಂತನ ಜೊತೆಗೆ ನೀವು ವೃಂದಾವನದಲ್ಲಿ ಸಹಿತ ಅವನು, ಈಗ ನಮಗೆ ಗೊತ್ತಿರೋದು 5,000 ವರ್ಷಗಳ ಹಿಂದೆ, ಅಂದ್ರೆ ಅದರ ಹಿಂದೆ ಈ ದ್ವಾಪರ ಆಯುಗದಲ್ಲಿ ಅವನು ವೃಂದಾವನದಲ್ಲಿ ಬರ್ತಾನೆ ಅಲ್ಲ, ವೃಂದಾವನದಲ್ಲಿ ನೆಲೆಸಿರ್ತಾನೆ. ಅವನ ಜೊತೆಗೆ ಎಲ್ಲ ಬಂದಿರ್ತಾರಲ್ಲ, ಅವನ ಜೊತೆ ಗೋಪಿಕಾಸ್ತ್ರೀಯರು ಇರ್ತಾರೆ, ಗೋಪ ಬಾಲರು ಇರ್ತಾರೆ. ಸೊ ಪ್ರತಿಯೊಬ್ಬರೂ ಸಹಿತ ಮಹಾತ್ಮರು. ಯಾಕೆ ಅಂದರೆ ಅವನ ನಿಕಟವರ್ತಿಗಳಾಗಿರ್ತಾರೆ. ಅಂತಹ ಅವರಿಗೆ ಅವನು ಪ್ರಿಯ ಅಥವಾ ಅವನಿಗೆ ಅವರು ಪ್ರಿಯ. ಇಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಬರೀ ಆಗಷ್ಟೇ ಅವರು ಕೃಷ್ಣನ ಎದುರುಗಡೆ ಬಂದಿದ್ದಲ್ಲ, ಅವರು ಕೃಷ್ಣನ ಜೊತೆಗೆ ಬೇರೆ ಬೇರೆ, ಅಂದ್ರೆ ಅರ್ಜುನನಿಗೂ ಹೇಳ್ತಾನೆ ಅಲ್ಲ, ನಾನು ನೀನು ಬೇರೆ ಬೇರೆ ಕಡೆ ಇದ್ವಿ ಅಂತ. ಬೇರೆ ಬೇರೆ ಜನ್ಮದಲ್ಲಿ ಎಷ್ಟೋ ಜನ್ಮಗಳನ್ನ ದಾಟಿ ಅವರು ಬಂದಿರ್ತಾರೆ. ಮತ್ತೆ ಭಗವಂತನ ಭಕ್ತಿಯನ್ನ ಮಾಡಿ ಅವನಲ್ಲಿ ವಿಶೇಷ ಸ್ಥಾನವನ್ನು ಅವರು ಕಲ್ಪಿಸಿಕೊಂಡಿರ್ತಾರೆ. ಸೊ ಅಂತಹವರು ಅಂದ್ರೆ ಅಂತಹವರು ಮಹಾತ್ಮರು ಬಹಳ ದುರ್ಲಭ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕಾಮೈಸ್ತೈಸ್ತೈರ್ಹತ ಜ್ಞಾನಾಃ ಪ್ರಪದ್ಯಂತೇನ್ಯ ದೇವತಾಃ ತಂ ತಂ ನಿಯಮಮಾಸ್ತಾಯ ಪ್ರಕೃತ್ಯ ನಿಯತಾ ಸ್ವಯ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಏನಂದ್ರೆ ಭಗವಂತನ ಅವನ ಕೆಲವು ಭಕ್ತರು ವಿಶೇಷ ಶಕ್ತಿಯನ್ನ ಪಡೆದುಕೊಂಡಿರ್ತಾರೆ. ಅಂದ್ರೆ ಇತರ ದೇವತೆಗಳು ಸಹಿತ ನಾವೇನ್ ಮಾಡ್ತೇವೆ, ಆ ದೇವತೆಗಳನ್ನ ಪೂಜೆ ಮಾಡ್ತೇವೆ. ಆ ದೇವತೆಗಳನ್ನ ಪೂಜೆ ಮಾಡಿ ಅಲ್ಲಿ ನಾವು ಏನ್ ಮಾಡ್ತೇವೆ, ಫಲಗಳನ್ನ ಬಯಸಿ ಅಪೇಕ್ಷಿಸಿ. ಅಂದ್ರೆ ಇಲ್ಲಿ ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನ ಕದ್ದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗತರಾಗ್ತಾರೆ, ಇತರ ದೇವತೆಗಳನ್ನ ಪೂಜಿಸ್ತಾರೆ. ಮತ್ತೆ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಅಂತ ಹೇಳ್ತಾನೆ ಇಲ್ಲಿ. ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಸಹಿತ ಅವರು ಆಚರಿಸ್ತಾರೆ. ಒಂದು ರೀತಿಯಾದಂತಹ ಶ್ರದ್ಧೆ ಅಂತ ನಾವಿಲ್ಲಿ ಹೇಳ್ಬಹುದು. ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಾಳೆ, ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಈಗ ನಾವು ಯಾವುದಾದ್ರೂ ಒಂದು ದೇವತೆಯನ್ನ ಪೂಜಿಸ್ತಾ ಇದ್ರೆ ಆ ದೇವತೆಗೆ ನಮ್ಮ ಶ್ರದ್ಧೆ ಇರುವ ಹಾಗೆ ಅವನು ಆ ಬುದ್ಧಿಯನ್ನು ನಮ್ಗೆ ಕೊಡ್ತಾನೆ. ಯಾಕೆಂದ್ರೆ ಅವನು ನಮ್ಮ ಹೃದಯದಲ್ಲಿ ಇರುವುದರಿಂದ ಅವನು ಉಪದೇಶ ಹನುಮಂತ ಅಂತ ಹೇಳ್ತಾರೆ. ಅವನು ಮಾರ್ಗದರ್ಶಕನಾಗಿ ಮತ್ತು ನಮ್ಮ ಸಾಕ್ಷಿಭೂತನಾಗಿ ಎರಡರೂ ನಮ್ಮ ಹೃದಯದಲ್ಲಿ ಇರ್ತಾನೆ ಅವನು. ಆದರೆ ನಾವು ಅವನ ಮಾರ್ಗದರ್ಶನವನ್ನ ಕೇಳಿದಾಗ ಮಾತ್ರ ಅವನು ಮಾರ್ಗದರ್ಶನ ಮಾಡ್ತಾನೆ. ಇಲ್ಲ ಅಂದ್ರೆ ಅವನು ಈ ರೀತಿಯಾಗಿ ಕೆಲವು
ಅಂದ್ರೆ ಈ ನಮ್ಮ ಶ್ರದ್ಧೆ ಒಂದು ಇತರ ದೇವತೆಗಳು ಯಾವ ದೇವತೆಗಳಲ್ಲಿ ನಾವು ಭಕ್ತಿಯನ್ನ ಮಾಡ್ತೇವೋ ಅಲ್ಲಿ ಸ್ಥಿರವಾಗುವ ಹಾಗೆ ಅವನು ನೋಡ್ಕೊಳ್ತಾನೆ, ಪ್ರತಿಯೊಬ್ಬರ ಹೃದಯದಲ್ಲಿ ಅವನಿದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಸತಯ ಶ್ರದ್ಧೆಯ ಯುಕ್ತ ನಾವು ಯಾವ ದೇವತೆ ಪ್ರಭುಜಿ, ಹರೇ ಕೃಷ್ಣ. ನಾವು ನಾವು ಯಾವುದೇ ದೇವತೆಯನ್ನು ಪೂಜಿಸಿದ್ರು ಸಹ ಅವರಲ್ಲಿ ಗೋವಿಂದನನ್ನು ಕಾಣ್ತೇವೆ ಅಲ್ವಾ? ನಾವು ಅಧ್ಯಾಯದ ಕೊನೆಗೆ ಚರ್ಚೆ ಮಾಡಿ. ಶ್ರೀಕೃಷ್ಣನ್ ಹರೇ ಕೃಷ್ಣ ಪ್ರಭುಜಿ. ಓಕೆ. ಅಧ್ಯಾಯದ ಮುಗಿದ ಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಓಕೆ, ಒಂದೆರಡು ನಿಮಿಷ. ಸೊ ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವರು ನಾನೊಬ್ಬನೇ. ಪ್ರಭುಜಿ ಇಲ್ಲಿದೆ ನೋಡಿ ಉತ್ತರ. ಯಾಕೆ ಅಂದ್ರೆ ನಾವು ಗೋವಿಂದನನ್ನ ಕಾಣಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಇತರ ದೇವತೆಗಳನ್ನ ಪೂಜಿಸುವಾಗ. ಸೊ ಆದರೆ ಕೊನೆಯದಾಗಿ ಅವನು ಕೊಡುವವನು ಏನೇ ಫಲಗಳನ್ನ ನಾವು ಬೇಡಿದ್ರು ಅಥವಾ ಮಾಡಿದ್ರು ಅದನ್ನ ಕೊಡುವವನು ಅವನೇ. ಆದ್ರೆ ಇತರ ದೇವತೆಗಳೇ ಅಂದ್ರೆ ಒಂದು ಮರಕ್ಕೆ ಬೇರು ಅನ್ನೋದು ಇದೆ ಅಲ್ವಾ? ನಾವು ನೀರನ್ನ ಮರದ ಕೊಂಬೆಗೆ ಅಥವಾ ಎಲೆಗೆ ಹಾಕ್ತೇವೋ ಬೇರಿಗೆ ಹಾಕ್ತೇವೋ? ಸೊ ಪ್ರತಿಯೊಂದರ ಮೂಲ ಕೃಷ್ಣ ಆಗಿರೋದ್ರಿಂದ ಕೃಷ್ಣ ಬೇರು. ಸೊ ಆದ್ರಿಂದ ಈಗ ಉದಾಹರಣೆಗೆ ಒಂದು ಇದಿದೆ, ಅಂದ್ರೆ ಈಗ ಕೆಲವರು ಈ ತರ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಅಟ್ಲೀಸ್ಟ್ ಅದು ಒಳ್ಳೇದು. ದೇವರೇ ಇಲ್ಲ ಅಂತ ಬಡ್ಕೊಂಡು ಬರೀ ಕಾಮ ಮಾಡ್ಕೊಂಡಿರೋರು ಆ ಥರದವರು ಜನ ಇದ್ದಾರೆ. ಅವ್ರಿಗಿಂತ ಇತರ ದೇವತೆಗಳನ್ನ ಪೂಜಿಸೋದು ತುಂಬಾ ಒಳ್ಳೆಯದು. ಅಂದ್ರೆ ಈಗ ಒಬ್ಬ ಮನೆ ಬಿಟ್ಟು ಹೋದವನು, ತಂದೆಯ ಮಗ ಮನೆ ಬಿಟ್ಟು ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತಾನೆ. ಆದ್ರೆ ತಂದೆಗೆ ಅವನು ಮನೆಗೆ ಬರಬೇಕು. ಆದ್ರೆ ಅವನಿಗೆ ತಂದೆಯನ್ನ ಎದುರಿಸುವ ಶಕ್ತಿ ಇರೋದಿಲ್ಲ. ಆಗ ಅವನು ತಂದೆ ಏನ್ ಮಾಡ್ತಾನೆ, ಸರಿ ಚಿಕ್ಕಪ್ಪನೋ ದೊಡ್ಡಪ್ಪನ ಯಾರೋ ಪರಿಚಯದವ್ರನ್ನ ಕಳಿಸ್ಕೊಡ್ತಾನೆ, ಅವನು ಹೇಗಾದ್ರೂ ಮಾಡಿ ಬರ್ಲಿ ಅಂತ. ಆಗ ಅವ್ರು ಏನ್ ಹೇಳ್ತಾನೆ, ನಾನು ನಿನ್ ಜೊತೆ ಬರ್ತೇನೆ, ನಾನು ಮಾತ್ರ ತಂದೆ ಹತ್ರ ಮಾತ್ರ ಹೋಗೋದಿಲ್ಲ. ಸೊ ಆ ರೀತಿಯಾಗಿ ಅದು ಒಳ್ಳೇದು. ಈ ತರ ದೇವತೆಗಳನ್ನ ಅಟ್ಲೀಸ್ಟ್ ಆ ಒಂದು ಇದರಲ್ಲಿ ಕ್ರಮೇಣವಾಗಿ ಅವರು ಆ ದೇವತೆಗಳು ಏನ್ ಮಾಡ್ಬೇಕು, ಅವು ಸಹಿತ ಹೇಗೆ ಗುರುವಿನ ರೀತಿಯಾಗಿ ಅವರು ಸಹಿತ ನಮಗೆ ಭಗವದ್ ಭಕ್ತಿಯನ್ನ ಮಾಡ್ಲಿಕ್ಕೆ ಕೊಡ್ಬೇಕು. ಯಾಕೆಂದ್ರೆ ಈ ಮುಕ್ತಿ ಪ್ರದಾತ ಯಾರು? ಮುಕ್ತಿ ಪ್ರದಾತ ವಿಷ್ಣು ಅಥವಾ ಕೃಷ್ಣ. ಬೇರೆ ಯಾರಿಗೂ ಮುಕ್ತಿ ಕೊಡುವಂತಹ ಹಕ್ಕಿಲ್ಲ. ಅವರು ಮುಕ್ತಿಯ ಕಡೆಗೆ ನಮ್ಮನ್ನ ಸಾಗಿಸ್ಕೊಂಡು ಹೋಗ್ಬಹುದು. ಈಗ ನಾವು ಇತರ ದೇವತೆಗಳನ್ನ ಪೂಜೆ ಮಾಡಿದ ಸಹಿತ ಆ ದೇವತೆಗಳು ಸಹಿತ ಭಗವಂತನ ಸೇವೆಯಲ್ಲಿ ಇರುವಂತಹವರು. ಅವ್ರೇನ್ ಮಾಡ್ಬೇಕು, ನಮಗೆ ಮಾರ್ಗದರ್ಶನವನ್ನ ಮಾಡ್ಬೇಕು. ಕ್ರಮೇಣವಾಗಿ ಈ ಜನ್ಮ ಅಲ್ಲದೆ ಇದ್ರು ಸುಮಾರು ಜನ್ಮದ ನಂತರ, ಬಹುನಾಂ ಜನ್ಮನಾಮಂತೆ ಅಲ್ವಾ? ಸೊ ಜನ್ಮಾಂತರದ ನಂತರ ನಾವು ಖಂಡಿತವಾಗಿಯೂ ಕೃಷ್ಣನಿಗೆ ಶರಣಾಗಲೇಬೇಕು, ಶರಣಾಗ್ತೇವೆ. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಇಲ್ಲಿ ಭಗವಂತ ಅಂದ್ರೆ ಅವನು ಒಂದು ಆರ್ಗನೈಸೇಷನ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ತರ. ಬೇರೆ ಬೇರೆ ವಿಪಿಗಳು ಅವರು ಇವರು ಇರ್ತಾರಲ್ಲ. ಸೊ ಬೇರೆ ಬೇರೆ ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವರೆಲ್ಲ ಇರ್ತಾರೆ. ಆದ್ರೆ ಅವನು ಹಿ ಇಸ್ ದ ಸುಪ್ರೀಂ, ಒಬ್ಬ ಇರ್ತಾನೆ ಕಂಪನಿಗೆ ಅಂತ. ನಾವು ಕೆಲವೊಂದು ಇದನ್ನ ಈ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಅಥವಾ ಇವ್ರ ಹತ್ರ ನಾವು ಹೋಗಿ ಕೆಲವು ಪವರ್ ಇರತ್ತೆ ಅವರಿಗೆ ಕೊಡ್ಲಿಕ್ಕೆ. ಅವ್ರು ಕೊಡ್ತಾರೆ ಒಂದ್ ಸ್ವಲ್ಪ, ಒಂದು 20% 30% ಸ್ಯಾಲರಿ ಹೈಕೋ ಹಾಗೆ ಹೀಗೆ ಅಂತ. ಆದ್ರೆ ಆ ಹೈಕಿಗೆ ಪರ್ಮಿಷನ್ ಕೊಡೋನು ಯಾರು? ಅವನ್ ಮೇನ್ ಚೀಫ್ ಅಲ್ವಾ?
ಹಾಗೆ ಮಾತ್ರ ಅಂದ್ರೆ ಅವನು ಕೊಟ್ರೆ ಮಾತ್ರ ಇವರಿಗೆ ಕೊಡ್ಲಿಕ್ಕೆ ಅಧಿಕಾರ ಇರುತ್ತೆ ಇಲ್ಲಿ. ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಕೃಷ್ಣನೇ ಮುಖ್ಯ. ಮತ್ತೆ ಕೆಲವರ ಹತ್ರ ಕೆಲವೊಂದು ಶಕ್ತಿಯನ್ನು ಅವನು ಕೊಟ್ಟಿರ್ತಾನೆ, ಅವರು ಪಡೆದುಕೊಂಡಿರ್ತಾರೆ ಅಂತಾನು ಹೇಳ್ಬಹುದು. ಯಾಕಂದ್ರೆ ಅವರು ಮಾಡುವಂತಹ ಭಕ್ತಿ ತಪಸ್ಸು, ಅವನ ಕುರಿತಾಗಿ ಮಾಡುವಂತಹ ಅದರಿಂದ. ಅಲ್ಪ ಬುದ್ಧಿಯವರು ದೇವತೆಗಳನ್ನ ಪೂಜಿಸ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು. ಅಂದ್ರೆ ಇಲ್ಲಿ ಕೃಷ್ಣ ಅಂದ್ರೆ ಏನು? ಅನ್ಲಿಮಿಟೆಡ್. ಅವನು ಅನ್ಲಿಮಿಟೆಡ್, ಅವನು ಪೂರ್ಣ. ಪೂರ್ಣಾತ್ ಪೂರ್ಣಮಿದಂ. ಸೊ ಅವನು ಪರಿಪೂರ್ಣ ಕೃಷ್ಣ. ಅದರಿಂದ ಅವನ ಹತ್ರ ಎಲ್ಲವೂ ಅನ್ಲಿಮಿಟೆಡ್, ಯಾವುದರಲ್ಲೂ ಒಂದು ಮಿತಿ ಮೀರಿ ಅದರ 6 ನಾವು ಏನು ನೋಡಿದ್ವಿ. ಸೊ ಆ ರೀತಿಯಾಗಿ ಅವನು ಎಲ್ಲವನ್ನ ಹೊಂದಿರುವಂಥವನು. ಸೊ ಅವನ ಹತ್ರ ನಾವು ಏನು ಕೇಳ್ಬೇಕಂತಿಲ್ಲ, ಅವನಾಗಿದ್ದೇ ನಮಗೆ ಕೊಡುವಂಥವನು. ಮತ್ತೆ ಇತರ ದೇವತೆಗಳೆಲ್ಲ ನಾವು ಬೇಡ್ಕೊಳ್ತೇವೆ, ಅದು ಕೊಡು ಇದು ಕೊಡು ಅಂತ. ಕೃಷ್ಣನ ಹತ್ರ ಬೇಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣನಿಗೆ ಮಾಡುವಂತಹದ್ದೇನು? ಭಕ್ತಿ ಮಾತ್ರ. ಅವನೇ ನಮಗೆ ಅನನ್ಯಾಶ್ಚಿಂತೆಯಂತೋ ಮಾ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಯಾರು ನನ್ನನ್ನು ಭಜಿಸ್ತಾರೋ, ಯಾರು ನನ್ನನ್ನು ಪೂಜಿಸ್ತಾರೋ, ಯಾರು ನನ್ನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ನಾನು ಇಲ್ಲದನ್ನ ಕೊಡ್ತೇನೆ, ಇದ್ದದ್ದನ್ನ ಕಾಪಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಇತರ ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಆದರೆ ನನ್ನ ಭಕ್ತರ ಕಡೆಗೆ ನನ್ನ ಪರಮ ಲೋಕವನ್ನ ಕೃಷ್ಣನಿಗೆ ಶರಣಾಗತರಾದಾಗ, ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ನಾವು ಸ್ವೀಕಾರ ಮಾಡಿದಾಗ ಖಂಡಿತವಾಗಿ ನಾವು ವೈಕುಂಠ ಲೋಕವನ್ನ ಪ್ರವೇಶಿಸಬಹುದು. ಇಲ್ಲ ಅಂದ್ರೆ ನಮಗೆ ಎಂಟ್ರಿ ಇಲ್ಲ ಅಲ್ಲಿ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮಬುದ್ಧಯ ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದು ಪರಮೋಚ್ಚವು, ಅದು ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಬುದ್ಧಿಹೀನರು ಅಂತ ಭಗವಂತ ಹೇಳ್ತಾನೆ. ದೇವೋತ್ತಮ ಪರಮಪುರುಷನಾದ ನಾನು ಅಂದ್ರೆ ಅವನಿಗೆ ಆಕಾರ ಇಲ್ಲ, ನಿರಾಕಾರನು ಅಂತ. ಹಾಗಿಲ್ಲ, ಅವನು ನಮ್ಮ ತರನೇ ವ್ಯಕ್ತಿ ಪುರುಷ ಮತ್ತು ದೇವೋತ್ತಮ ಪರಮ ಪುರುಷ. ಅವನಿಗೆ 2 ಕೈ 2 ಕಾಲ್ ಹೀಗೆ ಆಕಾರ ಇದೆ ಅನ್ನೋದನ್ನ ನಾವು ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ವಿವರಣೆ ಕೊಟ್ಟೆ. ಇದರಿಂದ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಕೆಲವರು ಹೇಳ್ತಾರೆ ಅವನಿಗೆ ಆಕಾರ ಇಲ್ಲ ಅಥವಾ ಅವನು ಮೊದಲು ನಿರಾಕಾರನಾಗಿದ್ದ. ಆದರೆ ಯಾವುದೇ ಗುರುಗಳು, ಪರಂಪರೆಯಿಂದ ಬಂದಂಥ ಗುರುಗಳು ಯಾರು ಭಗವಂತನಿಗೆ ಆಕಾರ ಇಲ್ಲ ಅನ್ನುವಂಥದ್ದನ್ನ ಯಾರೂ ಒಪ್ಪೋದಿಲ್ಲ. ಯಾಕೆಂದ್ರೆ ನಿರಾಕಾರ ಅನ್ನೋದಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನು ಅವರು ಕೊಡ್ತಾರೆ. ಏನು? ಎಲ್ಲಿಂದ ಎಲ್ಲ ಆಕಾರಗಳು ಬಂದಿದೆಯೋ ಅದಕ್ಕೆ ನಾವು ನಿರಾಕಾರ ಅಂತ. ಅದರಿಂದ ಬ್ರಹ್ಮನ್ ಅನ್ನುವಂತಹದ್ದು ಭಗವಂತನ ಬ್ರಹ್ಮ ಜ್ಯೋತಿ, ಆದರೆ ಅದು ಭಗವಂತ ಅಲ್ಲ. ಬ್ರಹ್ಮ ಜ್ಯೋತಿ ಭಗವಂತ ಅಲ್ಲ, ಅಥವಾ ಪರಮಾತ್ಮ ಅವನು ಪೂರ್ತಿಯಾಗಿ ಭಗವಂತ ಅಲ್ಲ. ಪರಿಪೂರ್ಣ ಭಗವಂತ ಗೋಲೋಕ ವೃಂದಾವನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಅವನು ಇರ್ತಾನೆ, ಕೃಷ್ಣ ತನ್ನ ಮೂಲ ರೂಪದಲ್ಲಿ. ವೈಕುಂಠ ಲೋಕಗಳಲ್ಲಿ ಅವನ ವಿಸ್ತರಣೆಗಳಿರುತ್ತೆ. ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ ಅನ್ನೋದನ್ನು ಹೇಳ್ತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಾ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅವನಿಗೆ ಹುಟ್ಟು ಅನ್ನುವಂತಹದ್ದಿಲ್ಲ, ಅವನು ವ್ಯಯಿಸುವುದಿಲ್ಲ, ಅವನು ಕ್ಷಯಿಸುವುದಿಲ್ಲ. ಆದ್ದರಿಂದ ಅವನ ಯೋಗಮಾಯೆ ಅಂತರಂಗ ಶಕ್ತಿ, ಯೋಗಮಾಯ ಸಮಾವೃತ, ಅಂತರಂಗ ಶಕ್ತಿಯಿಂದ ಅವನು ಆವೃತನಾಗಿ ಅವರು ಭಗವಂತನನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾರು ಮೂಢರಾದವರು, ಬುದ್ಧಿಹೀನರಾದವರಿಗೆ ಅವನು ಕಾಣಿಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಆ ಯೋಗಮಾಯೆ
ಅದು ಅಡ್ಡ ಬರುತ್ತೆ ಅವನನ್ನು ನೋಡ್ಲಿಕ್ಕೆ. ಆ ಯೋಗಮಾಯೆಯ ಸಹಾಯವಿಲ್ಲದೆ ಭಗವಂತನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಭಕ್ತಿಯನ್ನ ಮಾಡುವಾಗ ಆ ಮಾಯೆ, ಯೋಗ ಮಾಯೆ ನಮಗೆ ಅವನನ್ನು ನೋಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಭಕ್ತಿಯಿಂದ ಮಾತ್ರ ಅದು ಸಾಧ್ಯ. ಬೇರೆ ಯಾವುದೇ ಇದರಿಂದ ಮಾರ್ಗದಿಂದ ನಾವು ಅವನನ್ನ ಮುಟ್ಲಿಕ್ಕೆ ಬಹಳ ಕಷ್ಟ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಭಗವಂತನನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲ ಗೊತ್ತಿದೆ. ಹಿಂದೆ ಏನಾಗಿದೆ, ಈಗ ಏನಾಗ್ತದೆ, ಮುಂದೆ ಏನಾಗಬೇಕು. ಆದ್ರಿಂದ ಎಲ್ಲವೂ ಅವನೇ ಸೂತ್ರಧಾರ. ಅವನು ಎಲ್ಲವನ್ನ ನಡೆಸ್ಕೊಂಡು ಹೋಗುವವನು. ಇಲ್ಲಿ ನಾವು ತಿಳ್ಕೊಳ್ಬಹುದು. ಇನ್ನೊಂದ್ಸಲ ಕೃಷ್ಣ ಇಲ್ಲದೆ ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಅವನು ಮತ್ತೆ ಹೇಳ್ತಾನೆ ಏನು, ಇನ್ನು ಅಂದ್ರೆ ನಾನು ಎಲ್ಲಾ ಜೀವಿಗಳನ್ನು ಬಲ್ಲ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಅವನಿಗೆಲ್ಲ ಗೊತ್ತಿದೆ. ಮುಂದೆ ಆಗೋದು ಏನ್ ಆಗ್ಬೇಕು ಅನ್ನೋದು ಸಹಿತ ಇದಮಿತ್ತಮ್ ಅಂತ ನಾವು ಹೇಳ್ತೇವೆ. ಹೀಗಾಗ್ಲೇಬೇಕು ಅಂತ ಇದ್ರೆ ನಾವೇನ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೆಲವೊಂದು ಟೈಮ್. ಸೊ ಅದು ಅವನ ಇಚ್ಛೆ ಪ್ರಕಾರ ಆಗ್ತಾ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೋದು. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಈಗ ಈ ಪಾಪಗಳು ನಾಶವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಹೀಗೆ ಭಗವದ್ಗೀತೆಯನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಅದು ಒಂದು ಪಾಪವನ್ನ ನಾಶ ಮಾಡುವಂತಹ ಒಂದು ಮಾರ್ಗ. ಸೊ ಮತ್ತೆ ಗುರು ಆಶ್ರಯವನ್ನ ಪಡೆಯೋದ್ರಿಂದ ಸಹಿತ ನಮ್ಮ ಪಾಪಗಳನ್ನ ಗುರುಗಳು ಅಂದ್ರೆ ಭಸ್ಮ ಮಾಡ್ತಾರೆ. ಅವರಿಗೆ ಆ ಒಂದು ಅಧಿಕಾರ ಇದೆ ನಮ್ಮ ಪಾಪಗಳನ್ನು ಸ್ವೀಕಾರ ಮಾಡಿ. ಇಲ್ಲಿ ತನಕ ನಾವು ಎಷ್ಟೋ ಪಾಪಗಳನ್ನ ಮಾಡ್ತಾ ಇದ್ದೇವೆ, ತಿಳಿದೆಯೋ ಅಲ್ವಾ. ಮಾಯೆಯ ಅಧೀನದಲ್ಲಿದ್ದಾಗಂತೂ ತಿಳಿದ್ರೂ ನಾವು ಪಾಪವನ್ನ ಮಾಡ್ತೇವೆ. ಯಾಕಂದ್ರೆ ನಮ್ಮ ಜ್ಞಾನ ಕೆಲಸ ಮಾಡುವುದಿಲ್ಲ ಮಾಯೆ ಇನ್ಫ್ಲುಯೆನ್ಸ್ ಅಲ್ಲಿ. ಸೊ ಆದ್ರಿಂದ ಇಂತಹ ಪಾಪಗಳು ಇದ್ದಾಗ ಭಗವಂತನನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಪಾಪಗಳು ನಿರ್ಮೂಲವಾಗಬೇಕು. ಅಂತಹ ಕೆಲಸವನ್ನು ನಾವು ಮಾಡಬೇಕು. ಸುಕೃತಿನ ಅಂದ್ರೆ ಒಳ್ಳೆಯ ಕರ್ಮಗಳನ್ನ ಮಾಡೋದ್ರಿಂದ, ಪುಣ್ಯ ಕರ್ಮಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಪಾಪಗಳು ಸಹಿತ ನಶಿಸ್ತಾ ಹೋಗುತ್ತೆ. ಮತ್ತೆ ನಮ್ಮ ಭ್ರಾಂತಿ ಅಥವಾ ಈ ಭ್ರಮೆ ಏನಿದೆ ಅಥವಾ ಮಾಯೆ ಏನಿದೆ, ಮಾಯೆಯಿಂದ ನಾವು ಮುಕ್ತರಾಗಬಹುದು ಮತ್ತು ದೃಢ ಮನಸ್ಸಿನಿಂದ ಭಗವಂತನ ಸೇವೆಯನ್ನ ಮಾಡಬೇಕು. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಚೀಪ ಮಾಂ ತೇ ವಿಧುರ್ಯಕ್ತಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಭಗವಂತ ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾನೆ. ಯಾಕಂದ್ರೆ ಭಗವತ್ ಪ್ರಾಪ್ತಿ ನಮಗೆ ಹೇಗಾಗತ್ತೆ, ಯಾವಾಗ ನಾವು ಅವನನ್ನ ಮರಣ ಕಾಲದಲ್ಲಿ ಅರಿತೇವೆ. ಅದರಿಂದ ಬಹಳ ಮುಖ್ಯವಾಗಿ ಅವನು ಹೇಳ್ತಾ ಇದ್ದಾನೆ, ನಾವು ಮರಣ ಕಾಲದಲ್ಲಿ ಅವನನ್ನ ತಿಳ್ಕೊಳ್ಬೇಕು ಅನ್ನುವಂಥ. ಅದು ಹೇಗೆ ಅನ್ನೋದನ್ನು ನಾಳಿನ ಅಧ್ಯಾಯದಲ್ಲಿ ನಾವು ನೋಡೋಣ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ, ಎಲ್ಲದರ ಕಂಟ್ರೋಲರ್ ಯಾರು? ನಿಯಂತ್ರಕ ತತ್ವ, ಕಂಟ್ರೋಲರ್, ಎಲ್ಲದರ ನಿಯಂತ್ರಕ ತತ್ವ ಅವನು ಕೃಷ್ಣ ಅಂತ ಯಾರು ತಿಳ್ಕೊಳ್ತಾರೆ ಅವರು ಭಗವಂತನನ್ನ ಮರಣ ಕಾಲದಲ್ಲಿ ಅರ್ಥ ಮಾಡಿಕೊಳ್ತಾರೆ. ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ನೋಡು. ಹರೇ ಕೃಷ್ಣ. ಇವತ್ತಿಗೆ ಈ ಅಧ್ಯಾಯ ಎಲ್ಲ ಮುಗಿಯತ್ತೆ. ಸಾರಿ,
ಇವತ್ತಿನ ಅಧ್ಯಾಯದಲ್ಲಿ ಭಗವಂತನ ಯಾರು ಏನು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸ್ತುಯತೆ ಚರಾಚರ. ಸೊ ಅವನ ಅಧ್ಯಕ್ಷತೆಯಲ್ಲಿ ಎಲ್ಲಾ ಪ್ರಕೃತಿಯು ಹೇಗೆ ಮಣಿಗಳಲ್ಲಿ ಪೋಲಿಸಿದ ದಾರದಂತೆ ಎಲ್ಲ ಇವೆ ಅನ್ನುವಂಥದ್ದು, ಮತ್ತೆ ಅವನ ಶಕ್ತಿಯ ಬಗ್ಗೆ ಹೇಳ್ತಾನೆ. ಎಲ್ಲವೂ ಅವನಿಗೆ ನನಗೆ ಶರಣಾಗತರಾದಾಗ ನಾವು ಅಂದ್ರೆ ಭಗವತ್ ಸಾಕ್ಷಾತ್ಕಾರದ ಕಡೆಗೆ ಹೋಗಬಹುದು. ದೇವತಾರಾಧನೆ ಇತರ ದೇವತೆಗಳ ಬಗ್ಗೆ ಅವನು ಹೇಳ್ತಾನೆ. ನಾನೇ ಅವರಿಗೆ ಶ್ರದ್ಧೆ ಇರುವ ಹಾಗೆ ಮಾಡ್ತೇನೆ. ಅವರು ಆ ಥರ ಮಾಡ್ತಾ ಇದ್ರೆ ಆದರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಮರಣದ ನಂತರ ಅನ್ನೋದನ್ನು ಹೇಳ್ತಾನೆ. ಆದರೆ ಯಾರು ಭ್ರಮೆಯಿಂದ ಮುಕ್ತಿಯನ್ನು ಹೇಗೆ ಪಡೆಯಬಹುದು ಅನ್ನುವಂಥದ್ದನ್ನು ಹೇಳ್ತಾನೆ. ಸೊ ಹರೇ ಕೃಷ್ಣ. ಧನ್ಯವಾದಗಳು. ಸ್ವಲ್ಪ ಸಮಯ ಜಾಸ್ತಿ ಆಗಿದೆ. ಸೊ ಯಾರಿಗಾದರೂ ಏನಾದರೂ ಈಗ ಹೇಳಿ ಪ್ರಭುಜಿ. ನೀವು ಹೇಳ್ತಾ ಇದ್ರಿ. ಓಕೆ, ರಾಜು ಪ್ರಭುಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಹಾಕಿ ಅಂತ ಹೇಳಿ ಪ್ರಭುಜಿ. ಎಲ್ಲರಿಗೆ ನಾನು ಹಾಕಿದ್ದೀನಿ, 2-3 ಸಲ ಲಿಂಕ್ ಹಾಕಿದ್ದೀನಿ ಪ್ರಭುಜಿ. ಹಾಕ್ತಾರೆ ಪ್ರಭುಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಓಕೆ ಓಕೆ, ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ತಪ್ಪದೆ ಹಾಕಿ. ಮತ್ತೆ ಹಾ ಹೇಳಿ ಮಾತಾಜಿ. ಪ್ರಭುಜಿ, ನಿನ್ನೆ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ, ಬಟ್ ಅಟೆಂಡೆನ್ಸ್ ಮಾರ್ಕ್ ಮಾಡಕ್ ಆಗಿಲ್ಲ ಪ್ರಭುಜಿ. ಯಾವುದು, ಯಾವಾಗಿನ ಕ್ಲಾಸು? ನೆನ್ನೆದು ರಾಜು ಸ್ವಲ್ಪ ಪ್ರಭುಜಿ, ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಲಿಂಕು ಕಾಣಿಸ್ಲಿಲ್ಲ. ಶಾರದಾಬಾಯಿ ಅಂತ ಮಾತಾಜಿ ಅವರನ್ನ ದಯವಿಟ್ಟು ಹಾ ಹಾ ಬ್ಯಾಕ್ ಎಂಡ್ ಅಲ್ಲಿ ಹೇಳ್ಬಿಡಿ ಪ್ರಭುಜಿ. ಪ್ರಭುಜಿ ನಾನು ಹಾಕಿದ್ದೇನೆ 21 ಅಟೆಂಡೆನ್ಸ್, 21 ಡ್ಯೂಟೀಸ್ ಅಂತ ನಿನ್ನೆ ಮಾಡಿದ್ದೀನಿ ಪ್ರಭುಜಿ. ಏನ್ ಪ್ರಾಬ್ಲಮ್ ಇಲ್ಲ, ಹಾಕಿದ್ದೀನಿ. ಓಕೆ ಓಕೆ, ಧನ್ಯವಾದ. ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಪ್ರಭುಜಿ. ಹರೇ ಕೃಷ್ಣ. ಮಾಡಿದ್ದಾರೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಓಕೆ, ಮತ್ತೆ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ, ಹರೇ ಕೃಷ್ಣ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण हरे राम राम हरे हरे कृष्ण हरे राम हरे हरे कृष्ण 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 हरे राम हरे हरे 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 कृष्ण राम हरे हरे कृष्ण हरे राम हरे कृष्ण ಧನ್ಯವಾದಗಳೆಲ್ಲರಿಗೂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ ಶ್ರೀಲಾ ಪ್ರಭುಪಾದಕ್ಕೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಎಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ 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 ಧನ್ಯವಾದ ಹರೇ ಧನ್ಯವಾದಗಳು ಶುಭರಾತ್ರಿ ಪ್ರಭುಜಿ.